ಹರೇ ರಾಮ ಹರೇ ರಾಮ 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 ಹರೇ ಹರೇ. ಏನೋಪ ಸೃಷ್ಟಾತ್ ಪುರುಷ ಲೋಕ ಉದ್ವಿಜತೆ ವೃಷಂ ನ ಬುಧಸ್ ತತ್ ವಶಂ ಗಚ್ಚೇತ್ ಇಚ್ಛನ್ ಅಭಯಂ ಆತ್ಮನಃ. ಈ ಭೌತಿಕ ಪ್ರಪಂಚದಿಂದ ಮೋಕ್ಷವನ್ನು ಬಯಸುವವನು ಕೋಪವಶನಾಗಬಾರದು. ಏಕೆಂದರೆ ಕೋಪದಿಂದ ಉದ್ದೀಪಿತನಾದಾಗ ವ್ಯಕ್ತಿಯು ಇತರರ ಭಯಕ್ಕೆ ಮೂಲ ಕಾರಣನಾಗುತ್ತಾನೆ. ಸ್ವಯಂಭೂ ಮನು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಅವರಿಂದಲೇ ನಾವೆಲ್ಲರ ನಮ್ಮ ಅಸ್ತಿತ್ವ, ಮನುಷ್ಯ ಲೋಕ ಮನುವಿನಿಂದಲೇ ಬರ್ತಾ ಇರೋದು. ಸೊ ಅವರು ನಮಗೆ ಉಪದೇಶ ಕೊಡ್ತಿದ್ದಾರೆ. ಇಲ್ಲಿ ಅವರ ತನ್ನ ಮೊಮ್ಮಗ ಧ್ರುವನಿಗೆ ಉಪದೇಶಿಸ್ತಾ ಇರೋದು. ಸುಸ್ಪಷ್ಟವಾಗಿ ಇದು ಮೂಲವಾಗಿ ನಮಗೆ ಇದು ಧ್ರುವ ಮಹಾರಾಜರು ತಾತ್ಕಾಲಿಕವಾಗಷ್ಟೇ ಅವರಿಗೆ ಆ ರೀತಿಯ ಒಂದು ಕೋಪದ ವಶದಲ್ಲಿ ಅವರು ಯಕ್ಷರನ್ನು ನಾಶ ಮಾಡೋಯಿತು. ಇಲ್ಲಾಂದ್ರೆ ಅವರು ದಿವ್ಯ ಸ್ಥಿತಿಯಲ್ಲಿದ್ದಾರೆ. ನಮಗೆ ಇದು ಅವರ ಎಚ್ಚರಿಕೆ, ಅವರ ಎಚ್ಚರಿಕೆ. ಕೋಪವಶರಾಗ್ಬಿಟ್ರೆ ನಾವು ನಾವು ಏನೇನ್ ಮಾಡೋದು, ನಾವೇ ಬೇರೆಯವ್ರಿಗೂ ಕೂಡ ಒಂದು ಏನ್ ಹೇಳೋದು, ಬೇರೆಯವ್ರಿಗ ಅವರ ಒಂದು ಭಯಕ್ಕೆ ನಾವು ಕಾರಣರಾಗ್ತೇವೆ ಅಂತ ಹೇಳಿ, ಭಯಕ್ಕೆ ಅವ್ರಿಗೆ ಕಾರಣ ಆಗ್ತೇವೆ. ಮತ್ತೆ ನಮಗೂ ಕೂಡ ಇದು ನಮಗೆ ಆಧ್ಯಾತ್ಮಿಕ ಪರಿಪೂರ್ಣತೆ ಪಡೀಲಿಕ್ಕೆ ನಮಗೆ ಅಡಚಣೆ ಕೋಪ. ಉಪದೇಶಾಮೃತ ಅಲ್ಲಿ ಮೊದಲು ಏನ್ ಕೇಳೋದು ನಾವು, ವಾಚೋ ವೇಗಂ ಮನಸ್ಸ ವೇಗಂ ಕ್ರೋಧ ವೇಗಂ. ಸೊ ಇದೆಲ್ಲ ವೇಗ ಅಂದ್ರೆ ಒಂದು ನಮ್ಗೆ ಒಂದು ಬಲಾತ್ಕಾರವಾಗಿ ನಮ್ಮನ್ನು ಆ ರೀತಿ ಒಂದು ತಳ್ಳುವ ಒಂದು ಶಕ್ತಿ, ಕಾಮ. ಸೊ ಅದೊಂದು ತಳ್ಳುವ ಶಕ್ತಿ ನಮ್ಗೆ. ಸೊ ಕ್ರೋಧ, ಇದೆಲ್ಲ ವೇಗಗಳು. ಸೊ ವಾಚೋ ವೇಗ, ಮಾತಾಡೋದು ಒಂದು ವೇಗ, ಏನಾದ್ರೂ ಮಾತಾಡ್ತಾ ಇರ್ಬೇಕು. ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಬಾಯಿ ನಾಲಿಗೆ ವಟ 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 ಅಂತ. ವಾಚೋ ವೇಗಂ ಕ್ರೋಧ ವೇಗಂ. ವಾಚೋ ವೇಗ ಮನಸ್ಸ ವೇಗ, ಮನಸ್ಸಿನಲ್ಲಿ ವೇಗ. ಮನಸ್ಸಿನ ಒಂದು ಇಷ್ಟ ಆಗತ್ತೆ, ಒಂದು ಇಷ್ಟ ಆಗೋದಿಲ್ಲ. ಒಂದಕ್ಕೆ ತುಂಬಾ ವ್ಯಾಮೋಹ ಬೆಳೆಸುತ್ತೆ, ಒಂದಕ್ಕೆ ಒಂದು ತುಂಬಾ ಒಂದು ಬೇಡ ಅಂತ ಒಂದು ಅದನ್ನ ಅಷ್ಟು ದ್ವೇಷಿಸುವ ಒಂದು ಭಾವ. ವಾಚೋ ವೇಗಂ ಮನಸ್ಸ ವೇಗಂ ಕ್ರೋಧ ವೇಗ. ಕ್ರೋಧನು ಕೂಡ ಹಾಗೆ ನಮಗೆ ಒಂದು ಪುಷಿಂಗ್, ಒಂದು ಪುಷಿಂಗ್ ಮೆಷಿನ್ ಅಂತ ಹೇಳ್ತಾರೆ. ಒಂದು ಯಂತ್ರದ ಮೂಲಕ ನಮ್ಮನ್ನ ತಳ್ಳಿದ್ರೆ ನಾವೇನ್ ಮಾಡೋದು, ನಾವು ತಳ್ಕೊಂಡು ಮುಂದೆ ಹೋಗ್ತೇವೆ. ಸೊ ಆ ರೀತಿ ಹೇಳ್ತಾ ಇದೆಲ್ಲ ನಮ್ಗೆ ತಳ್ತಾ ಇದೆ. ಇಂದ್ರಿಯಗಳು ಇದೆಲ್ಲ ಇದು ವೇಗಗಳು ನಮ್ಮನ್ನು ತಳ್ತಾ ಇದೆ. ಕ್ರೋಧ, ಕೋಪ ಅನ್ನೋದು ಇದೆ ಬದ್ಧ ಜೀವಿಯಲ್ಲಿ ಸಹಜವಾದ ಒಂದು ಈಗ ಗುಣ ಇದೆ. ಮುಕ್ತ ಜೀವಿಯಲ್ಲಿ ಅಲ್ಲಿ ಬೇರೆ ರೀತಿಯದು, ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಅದರ ಉಪಯೋಗ ಆಗುತ್ತೋ ಇಲ್ಲಾಂದ್ರೆ ಅದು ದಿವ್ಯವಾದದ್ದು. ಆದ್ರೆ ನಾವು ಬದ್ಧ ಜೀವಿಗಳು ಈ ಒಂದು ನಮ್ಗೆ ಇದು ತಳ್ಳುವ ಒಂದು ಯಂತ್ರ ನಮ್ಮ ಇದೆ ನಮಗೆ. ಸೊ ವಾಚೋ ವೇಗಂ ಮನಸ್ಸ ವೇಗಂ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ಸೊ ಹೀಗೆ 6 ವೇಗಗಳು ಅಂತ ಅಲ್ಲಿ ಶ್ರೀಲ ರೂಪ ಗೋಸ್ವಾಮಿಗಳು ಹೇಳೋದು. ಜಿಹ್ವಾ ವೇಗಂ, ನಾಲಿಗೆ ರುಚಿ. ಅದನ್ನ ನೋಡಿದ್ರು ಕೂಡ ನಮಗೆ ನಿನ್ನೆ ಇತ್ತು ಕಾರ್ಯಕ್ರಮ ಇಲ್ಲಿ, ಅದು ಗೋವರ್ಧನ ಗೋಪೂಜೆ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲಿ ಆಚರಣೆ ಮಾಡಿದ್ವಿ. ಇಲ್ಲಿ ಇನ್ನೊಂದು ಭಕ್ತರು ರಜನಿ ಮಾತಾಜಿ ಅವರಲ್ಲಿ ಹೋದಾಗ ಅಲ್ಲಿ ಅವರು ಅಲ್ಲಿ ಹಾಕಿದ್ದು ಇದು ಐಟಮ್ 128 ಐಟಮ್ ಏನೋ ಇತ್ತು. ಆ ತರ ನೋಡೋದ್ರಲ್ಲೇ ಮನಸ್ಸು ವಿಚಲಿತವಾಗುತ್ತೆ. ಆಗಲೇ ಭಕ್ತರು ಹೇಳ್ತಾ ಇದ್ರು, ನನಗೆ ಜೊಲ್ಲು ಸುರಿತಾ ಇದೆ ನನಗೆ. ಹಾಗೆ ಮನಸ್ಸಿನಲ್ಲಿ ಇದರಲ್ಲಿ ನಮಗೂ ಅಷ್ಟೇ ನೋಡ್ತಾ ಅಷ್ಟು ಬಗೆ ಇದು ನೋಡಿದ್ರೆ ಅದು ಹಾಗೆ ಜೀವ ಚಾಪಲ್ಯ ವೇಗ, ಅದು ತಕ್ಷಣವೇ ಅದು ನಮ್ಮನ್ನ ಆಕರ್ಷಣೆ ಮಾಡುತ್ತೆ. ವಾಚೋ ವೇಗಂ ಮನಸ್ಸ ವೇಗಂ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರ ಉಪಸ್ಥ ವೇಗಂ. ಉದರ ಹೊಟ್ಟೆ,
ಹೊಟ್ಟೆ ಹೊಟ್ಟೆ ತುಂಬಿಟ್ಟಿರುತ್ತೆ, ಆದ್ರೂ ಕೂಡ ಇನ್ನ ಸ್ವಲ್ಪ ತಗೋಣ ಅನ್ಸುತ್ತೆ. ಉದರ ವೇಗ. ಮತ್ತೆ ಉಪಸ್ಥ ಅಂದ್ರೆ ಜನನಾಂಗ. ಸೊ ಅದು ಭೌತಿಕ ಜಗತ್ತಿನಲ್ಲಿ ನಮ್ಮನ್ನೆಲ್ಲರನ್ನು ಕೂಡ, ಪ್ರತಿಯೊಂದು ಜೀವಿನೂ ಕೂಡ ಗಂಡು ಹೆಣ್ಣು ಭಗವಂತ ಮಾಡೋ ಇದು ಆಕರ್ಷಣೆ ಕಟ್ಟು ಇಟ್ಟಿದೆ, ಮೈಥುನ ಇದು. ಸೊ ಇದರಿಂದ ನಾವು ಯಾರು ಬಿಡುಗಡೆ ಇಲ್ಲ. ಬದ್ಧಾತ್ಮ ಅಂದ್ರೆ ಇದು ದೊಡ್ಡ ಗಂಟು. ಸೊ ಆದರೆ ಇದನ್ನು ನಾವು ನಿಯಂತ್ರಿಸ್ಬೇಕು. ಇದನ್ನ ನಾವು ಏನ್ ಹೇಳ್ತಾರೆ, ಗಚ್ಚೇತ್ ಇಚ್ಛತಾ ಅಭಯಂ ಆತ್ಮನಃ. ನಾವು ಬುದ್ಧಿವಂತನಾದ ವ್ಯಕ್ತಿ, ನಾವು ಇದನ್ನು ನಿಗ್ರಹಿಸಿ ನಾವು ಈ ಅಭಯ ಸ್ಥಿತಿ, ಅಭಯ ಅಂದ್ರೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಮುಕ್ತಿ ಸ್ಥಿತಿ. ಭೌತಿಕ ಜಗತ್ತು ಭಯದ ಸನ್ನಿವೇಶವೇ, ಯಾವ ಸನ್ನಿವೇಶ ಇದ್ರೂ ಭಯವೇ. ಏನಾಗುತ್ತೆ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ನಮ್ಮ ಆರೋಗ್ಯವು ನಮ್ದು ಕುಸಿದು ಬೀಳುತ್ತೋ, ಇಲ್ಲ ಇನ್ನೇನಾದ್ರೂ ಹೊಸ ಇದು ಆಗುತ್ತೋ, ಆರ್ಥಿಕ ನಮ್ಮ ಇದರಲ್ಲಿ ಏನಾದ್ರೂ ಆಗ್ಬೋದು. ಪದಂ ಯದ್ ವಿಪದಾಂನ ತೇಷಾಂ. ಹೆಜ್ಜೆ ಹೆಜ್ಜೆಗೂ ಭಯದ ಸ್ಥಿತಿಯೇ ಭೌತಿಕ ಜಗತ್ತು ಅಂದ್ರೆ. ಅದು ಹಾಗೆ, ಅದು ಕ್ರಮ. ಅದು ಏನು ಬರ್ಲಿಲ್ಲ ಅಂದ್ರೆ ಅದೊಂದು ಭಗವಂತನ ಕೃಪೆ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಇದು ಭಯ ಸ್ಥಿತಿ, ಇದು ಜಗತ್ತು, ಇದು ಹೀಗೆ, ಇದರ ಸ್ವಭಾವನೆ ಹೀಗೆ. ಆದರೆ ಅಭಯಂ, ಇಚ್ಛತೋ ಅಭಯಂ, ಇಚ್ಛನ್ ಅಭಯಂ ಅಂದ್ರೆ ನಾವು ವೈಕುಂಠ ಭಗವದ್ಧಾಮ ಸೇರೋದು. ಸೊ ಅದಕ್ಕೆ ನಾವು ಹೋಗ್ಬೇಕಂದ್ರೆ ಹೇಳ್ತಾ ಇದ್ರೆ, ನಾವು ಇದನ್ನು ನಾವು ನ ಬುಧಸ್ ತದ್ವಶಂ ಗಚ್ಚೇತ್, ಅದರ ವಶದಲ್ಲಿ ನಾವು ಬರಬಾರದು. ಕ್ರೋಧದ ವಶದಲ್ಲಿ, ಈ ಶ್ಲೋಕದಲ್ಲಿ ಕ್ರೋಧದ ವಶದಲ್ಲಿ ಬರಬಾರದು. ಸೊ ನಮ್ಮ ಇದು ಪ್ರಯತ್ನ, ನಮ್ಮ ಒಂದು ಸಾಧನೆ, ಅಭ್ಯಾಸ ಇದು. ಸೊ ಇನ್ನು ಶ್ರೀ ರೂಪ ಗೋಸ್ವಾಮಿಗಳು ಹೇಳ್ತಾರೆ, ಈ ರೀತಿ ಅಕಸ್ಮಾತ್ ಯಾರಾದರೂ ಆ ವೇಗಗಳನ್ನ ಅವ್ರೇನಾದ್ರೂ ನಿಗ್ರಹಿಸಿದರೆ, ವಾಚೋ ವೇಗಂ, ಮನಸ ವೇಗಂ, ಕ್ರೋಧ ವೇಗಂ, ಜಿವ್ವಾ ವೇಗಂ, ಉದರೋಪಸ್ಥ ವೇಗ, ಏತಾನ್ ವೇಗಾನ್ ಯೋ ವಿಷಯೇತ ಧೀರ. ಸೊ ಆ ವ್ಯಕ್ತಿನ ಅವ್ರು ಹೇಳ್ತಾರೆ ಧೀರ ಅಂತ ಹೇಳ್ತಾರೆ. ಧೀರ, ಸಂಪೂರ್ಣ ಇಂದ್ರಿಯಗಳನ್ನು ನಿಗ್ರಹಿಸಿದ ವ್ಯಕ್ತಿ. ಏತಾನ್ ವೇಗಾನ್ ಯೋ ವಿಷಯೇತ ಧೀರ ಸರ್ವಾಮಪಿ ಮಾಂ ಪೃಥಿವೀಂಸ ಶಿಷ್ಯಾತ್. ಸೊ ಹೇಳ್ತಾರೆ, ಆ ವ್ಯಕ್ತಿ ಆಕ್ಚುಲಿ ಅವರು ನಿಜವಾಗ್ಲೂ ಗುರು, ಮತ್ತೆ ಎಲ್ಲರ ಸಂಪೂರ್ಣ ವಿಶ್ವವನ್ನೇ ಉದ್ಧರಿಸುವಂತ ಜಗದ್ಗುರು ಅಂತ ಕೂಡ ಹೇಳ್ತಾರೆ. ಸೊ ನಮ್ಗೆಲ್ಲ ಇಚ್ಛೆ ಇದೆ, ನಮ್ಗೆಲ್ಲರಿಗೂ ನಾವು ಗುರು ಆಗ್ಬೇಕು, ನಾವು ಪ್ರಚಾರ ಮಾಡಬೇಕು, ನಾವು ಜನರು ನಮಗೆ ಗೌರವ ಕೊಡಬೇಕು, ಮತ್ತೆ ನಾನು ಅವ್ರಿಗೆ ಒಂದು ಆ ರೀತಿ ಮಾರ್ಗದರ್ಶನ ಕೊಡಬೇಕು. ಸೊ ಈ ರೀತಿ ಎಲ್ಲ ನಮಗೆ ಈ ರೀತಿ ಕೂಡ ಭಾವಗಳಿರುತ್ತೆ. ಸೊ ನಮಗೆ ಎಷ್ಟೋ ಇದಿದೆ. ಸೊ ಹಾಗೆ ಹೇಳ್ತಾರೆ, ಪ್ರಭುಪಾದರಿಗೆ ಹೇಳ್ತಾರೆ, ಯಾರು ಶಿಷ್ಯರು ಬರೆದಾಗ ನಾನು ಗುರು ಆಗ್ಬೇಕು ಆತರ. ಪ್ರಭುಪಾದರು ಆಯ್ತು, ಆಗು ನೀವು ಗುರು, ಆದ್ರೆ ಈ 6 ವೇಗಗಳಿದೆ ಅಲ್ಲ, ಇದನ್ನು ನೀನು ಗೆಲ್ಲಬೇಕು. ಸೊ ಗೆಲ್ಲ ಮೇಲೆ ಆಗು. ಇದು ಫಾರ್ಮುಲಾ ಇದೆ. ಪ್ರತಿಯೊಂದಕ್ಕೂ ಕೂಡ ಒಂದು ಇದಿದೆ, ತರಬೇತಿ ಇದೆ, ಪ್ರತಿಯೊಂದಕ್ಕೂ ಒಂದು ಇದಿದೆ. ಸೊ ಏನು, ನೀವು ಗುರು ಆಗ್ಬೇಕು, ಜಗದ್ಗುರು ಆಗ್ಬೇಕು, ಎಲ್ಲರನ್ನು ಉದ್ಧರಿಸ್ಬೇಕು ಅಂತಿದ್ರೆ ಈ 6 ವೇಗಗಳೇನಿವೆ ಇದನ್ನ ನಿಯಂತ್ರಿಸ್ಬೇಕು. ಸೊ ಕೋಪ, ಕ್ರೋಧ ಇಲ್ಲ ಅಂದ್ರೆ ನಾವು ಇಲ್ಲಿ ಈ ಶ್ಲೋಕದಲ್ಲಿ ಇಲ್ಲಾಗೆ ಇನ್ನೊಬ್ಬರಿಗೆ ಅಯ್ಯೋ ಅವ್ರು ಕೋಪ ಮಾಡ್ಬಿಟ್ರೆ ಹೇಗೆ ಏನಾಗುತ್ತೋ ಅಂತ ನಾವು ಬೇರೆಯವ್ರಿಗೆ ಒಂದು ಭಯದ ಇದು ಆಗ್ತೇವೆ ಅಂತ ಇಲ್ಲಿ ಸ್ವಯಂಭೂಮನು ಧ್ರುವ ಮಹಾರಾಜರಿಗೆ ಹೇಳ್ತಾ ಇರೋದು, ನೀನು ಈ ರೀತಿ ಇನ್ನೊಬ್ಬರಿಗೆ ಭಯವನ್ನು ಉಂಟಾಗೋ ರೀತಿಯಲ್ಲಿ ಮಾಡಬೇಡ ಅಂತ ಅವರ ಉಪದೇಶ. ಸೊ ಕ್ರೋಧ ವೇಗ. ಸೊ ಇಲ್ಲಿ ಇನ್ನೊಂದು ಆಚಾರ್ಯರು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇರೋದು, ನಾವು ನಮ್ಮ ಇದರಲ್ಲಿ ವ್ಯವಹಾರಗಳಲ್ಲಿ, ಪ್ರತಿದಿನ ವ್ಯವಹಾರಗಳಲ್ಲಿ ನಾವು ಶತ್ರು ಭಾವನೆ ಇಲ್ಲದೆ ಬೇರೆ ವಿರುದ್ಧ ನಾವು ವಿವರಿಸಿದರೆ ಯಾರು ಅವನಿಗೆ ಶತ್ರುಗಳಾಗುವುದಿಲ್ಲ. ಸೊ ಇದು ಕೂಡ ಇದು ಸಾಮಾನ್ಯವಾಗಿ ನಾವು ಬರೀ ಎಲ್ಲರ ತನ್ನ ಸ್ನೇಹಿತರಾಗಿದ್ದರೆ ನಮಗೆ ಅವರು ಕೂಡ ಶತ್ರು ಭಾವದಲ್ಲಿ ಇರೋದಿಲ್ಲ. ಸೊ ಇದು ಸಾಮಾನ್ಯ ಫಾರ್ಮುಲಾ ಇದು ಹೇಳ್ತಾ ಇದೆ. ಯಾರ ಜೊತೆ ನಾವು ಆ ರೀತಿ ದ್ವೇಷವನ್ನು ಸೃಷ್ಟಿ ಮಾಡಬಾರ್ದು. ಆದಷ್ಟು ನಮ್ಮ ಕಡೆಯಿಂದ ನಾವು ಪ್ರಯತ್ನ ಪಟ್ಟು ನಾವು ಒಂದು ಮೈತ್ರಿ ಭಾವ, ಸ್ನೇಹ ಭಾವವನ್ನು ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನೆಕ್ಸ್ಟ್ ಆದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಜೀಸಸ್ ಕ್ರಿಸ್ತನಿಗೂ ಶತ್ರುಗಳಿದ್ದ ಉದಾಹರಣೆ ಇದೆ. ಜೀಸಸ್ ಕ್ರೈಸ್ಟ್, ನಾವು ಯಾಕಂದ್ರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಶಿಲ ಪ್ರಭುಪಾದರು ಪ್ರಚಾರ ಮಾಡುವಾಗ ಸೊ ಅವರು ಅಲ್ಲಿಗೂ ಕೂಡ ಅವರಲ್ಲಿ ಒಳ್ಳೆ ಉದಾಹರಣೆ. ಅವರು ಈ ರೀತಿಯ ಸ್ವಭಾವ ತೋರಿಸಿದ್ರು. ಅವರನ್ನು ಶಿಲುಬೆಗೆ ಆಗ್ಲೂ ಕೂಡ ಅವರು ಭಗವಂತನ ಇವರನ್ನು ಮನ್ನಣೆ ಮಾಡು ಅಂತ ಒಂದು ಪ್ರಾರ್ಥನೆ ಮಾಡೋದು. ಸೊ ಇದು ಸಾಮಾನ್ಯ ವ್ಯಕ್ತಿಗೆ ಆಗೋದಿಲ್ಲ. ಇದು ತುಂಬಾ ಮೇಲೆ ಭಗವಂತನ ಆತ್ಮೀಯರಾದ ವ್ಯಕ್ತಿಗೆ ಇದು ಆ ರೀತಿಯ ಒಂದು ದಿವ್ಯ ಗುಣಗಳು ಪ್ರಾಪ್ತಿ ಆಗೋದು. ಸೊ ಹಾಗೆ ಶಿಲ ಪ್ರಭುಪಾದರು ರೆಕಗ್ನೈಸ್ ಮಾಡಿದ್ರು. ಸೊ ಅವರು
ಇಲ್ಲ ಇಲ್ಲ ಅವ್ರು ಬೇರೆ ಧರ್ಮ ಬೇರೆ ಇದು ಅವರು ಇಲ್ಲ ಆಗಲ್ಲ. ಶಿಲ ಎಲ್ಲಿ ಒಳ್ಳೇದು ಯಾರು ಇದ್ದಾರೆ ಅದನ್ನ ನಾವು ಗುರುತಿಸ್ಬೇಕು, ಅವರನ್ನು ನಾವು ಆರಾಧಿಸ್ಬೇಕು, ಅವರನ್ನು ನಾವು ಒಂದು ರೀತಿ ಅವರ ಕೃಪೆಯನ್ನು ಯಾಚಿಸ್ಬೇಕು. ಸೊ ಹಾಗೆ ಮರೆಯದೆ. ಸೊ ಇವ ನಾವು ಶಕ್ತ್ಯಾವೇಶ ಅವತಾರ ಅಂತ ಕೂಡ ಶಿವಪ್ರಭಾತ್ ಗುರುಗಳು ಹೇಳ್ತಾ ಇದ್ರು. ಈ ತರ ಆ ಸಮಯಕ್ಕೆ ಕಾಲಕ್ಕೆ ಆ ಜನರಿಗೆ ಅವರು ಭಗವಂತನ ದಿವ್ಯ ಜ್ಞಾನವನ್ನು ಕೊಟ್ಟು ಅವರು ಒಂದು ಮಾರ್ಗದರ್ಶನ ಮಾಡಿತ್ತು. ಹಾಗಾಗಿ ಅವರ ಒಂದು ಇದು ಹೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಆದ್ರೂ ಕೂಡ ಶತ್ರುಗಳು ಇದ್ರು ಅಂತ ಅವರಿಗೆ ಅರ್ಥ ಆಗುವ ರೀತಿಯ ನಮಗೆ ಕೂಡ ಎಷ್ಟೋ ಉದಾಹರಣೆಗಳಿವೆ. ಹರಿದಾಸ್ ಠಾಕೂರ್ ಕೇಳ್ತೀವಲ್ಲ ನಾವು, ಅವರು ಏನ್ ಮಾಡ್ತಾ ಇದ್ರು, ಹರೇ ಕೃಷ್ಣ ಬಂದು ಜಪಿಸ್ತಾ ಇದ್ರು ಅಷ್ಟೇ. ಆದ್ರೆ ಅವರ ಮೇಲೆ ಆ ಶತ್ರು ಭಾವನೆ ಬೆಳೆಸಿದ್ದು ಅಲ್ಲಿದ್ದ ಒಂದು ಮುಖಂಡನು, ಅವರ ಊರಿನ ಕಾಜಿ ಅಂತ ಹೇಳ್ತಾರೆ, ಆ ರಾಜನು ಅಲ್ಲಿ. ಸೊ ಇವರು ಹೇಳ್ತಾರೆ, ಅವರು ಹರಿದಾಸ್ ಠಾಕೂರ್ ಹೋಗಿ, ಸೊ ನಾನು ಒಬ್ಬ ಮುಸ್ಲಿಂ, ನಾನೀಗ ಹಿಂದೂಗಳು ಅವರು ಜಪಿಸೋದು ಇಲ್ಲಾಂದ್ರೆ ಆ ಒಂದು ಸಾಧನೆಯನ್ನು ಭಗವಂತ ನಾಮವನ್ನು ಹೇಳ್ತಾ ಇದ್ದೇನೆ. ಸೊ ಆದ್ರೆ ಎಷ್ಟೋ ಜನ, ನೂರಾರು ಸಾವಿರಾರು ಜನ ಹಿಂದೂಗಳು ಮುಸ್ಲಿಂ ಆಗ್ತಾ ಇದ್ದಾರೆ, ಸೊ ಏನು ಅಂತ ಒಂದು ರೀತಿಯ ಅವ್ರು ಹೇಳ್ತಾರೆ. ಅದಕ್ಕೆ ಅವರು, ನಾನು ಈಗ ತೋರಿಸ್ತೇನೆ ಅಂದ್ರೆ, ಹೀಗೆ ಯಾರಾದ್ರೂ ಈ ರೀತಿ ಮುಸ್ಲಿಮರು ಈ ತರ ಹಿಂದೂಗಳಾಗಿ ಅಂದ್ರೆ ಭಗವಂತ ನಾಮವನ್ನು ರಾಮ ಕೃಷ್ಣವನ್ನು ಹೇಳಿದ್ರೆ ಅವ್ರಿಗೆ ಯಾವ ರೀತಿಯ ಶಿಕ್ಷೆ ಕೊಡ್ಬೋದು, ಯಾವ ರೀತಿ ಅವ್ರನ್ನ ನಾವು ಹಿಂಸೆ ಕೊಡ್ತೀನಿ ಅಂತ ಅವರು ಮತ್ತೆ ಇನ್ಯಾರು ಅದನ್ನ ಯೋಚನೆ ಕೂಡ ಮಾಡಬಾರ್ದು ಅಂತ ಆತರ ಯೋಚನೆ ಮಾಡ್ತಾ ಆ ವ್ಯಕ್ತಿ ಹರಿದಾಸ್ ಠಾಕೂರ್ ಅವರಿಗೆ ಬಂಧಿಸಿ ಅವ್ರಿಗೆ 22 ಮಾರುಕಟ್ಟೆ ಸ್ಥಳಗಳಲ್ಲಿ, ಅವ್ರಿಗೆ ಬಜಾರ್ ಅಲ್ಲಿ ಎಲ್ಲರ ಮುಂದೆ ಅವರನ್ನ ಒಂದು ಚಾವಟಿಯಲ್ಲಿ ಅವ್ರಿಗೆ ಹೊಡೆಯೋದು. ಸೊ ಒಂದೆರಡು ಸಲ ಹೊಡೆದ್ರೆ ಒಂದು ಕಡೆಗೆ ಆಗೋದಿಲ್ಲ, ಆ ನೋವಿಗೆ ಇಲ್ಲಾಂದ್ರೆ ಆ ಇದಕ್ಕೆ ಜನರು ದೇಹತ್ಯಾಗ ಮಾಡ್ಬೇಕಾಗುತ್ತೆ. ಸೊ ಹರಿದಾಸ್ ಠಾಕೂರ್ ಅವರಿಗೆ ಆ ರೀತಿಯ ಒಂದು ಹಿಂಸೆ. ಆದ್ರೆ ಹರಿದಾಸ್ ಠಾಕೂರ್ ಅವರು ಭಗವಂತನ ಚೈತನ್ಯ ಆಕ್ಚುಲಿ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭು ಅಲ್ಲಿ ತಕ್ಷಣವೇ ಅಲ್ಲಿ ಪ್ರತ್ಯಕ್ಷರಾದ್ರು. ಬೇರೆಯವರು ಕಾಣ್ತಾ ಇರಲಿಲ್ಲ, ಹರಿದಾಸ್ ಠಾಕೂರ್ ಶುದ್ಧ ಭಕ್ತರು ಕಾಣ್ತಾ ಇದ್ದಾರೆ. ಸೊ ಚೈತನ್ಯ ಮಹಾಪ್ರಭು ರೆಡಿ, ಹೇಗೆ ಜಗಾಯಿ ಮದಾಯಿ ಸನ್ನಿವೇಶದಲ್ಲಿ ಅವರು ಸುದರ್ಶನವನ್ನೇ ಆಹ್ವಾನಿಸಿ ಆ ಜಗಾಯಿ ಮದಾಯನ್ನು ಕೊಲ್ಲೋ ಒಂದು ಇದರ ಯೋಚನೆ ಮಾಡಿದ್ರು ಯಾರು, ಶ್ರೀ ಚೈತನ್ಯ ಮಹಾಪ್ರಭು. ನಿತ್ಯಾನಂದ ಪ್ರಭುಗೆ ಅವರು ಆ ಕಲ್ಲು ಬಿಸಾಡಿದಾಗ, ಇಲ್ಲೂ ಕೂಡ ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ ಅವರಿಗೆ ಆ ರೀತಿ ಒಂದು ಸಭೆಯಲ್ಲಿ ಇದಾದಾಗ ಅವರು ತಕ್ಷಣವೇ ಅವರು ಅಲ್ಲಿ ಕೊಲ್ಲಲಿಕ್ಕೆ, ಅವರನ್ನು ರಕ್ಷಿಸ್ಲಿಕ್ಕೆ ರೆಡಿ. ಆದ್ರೆ ಹೇಳ್ತಾರೆ ಹರಿದಾಸ್ ಠಾಕೂರ್ ಅವರು ಭಗವಂತನಿಗೆ, ಇದು ನನ್ನದೇ ಕರ್ಮ, ನಮ್ಮ ಜನ್ಮ ಕೋಟಿ ಕೋಟಿ ವರ್ಷಗಳು, ಕೋಟಿ ಕೋಟಿ ಜನ್ಮಗಳು, ಗೊತ್ತಿಲ್ಲ ನಾವು ಏನೇನ್ ಮಾಡಿದ್ವಿ, ಯಾರ್ಯಾರಿಗೆ ಏನೇನ್ ಮಾಡಿದ್ವಿ. ಸೊ ಈ ಜನ್ಮದಲ್ಲೂ ಎಷ್ಟೋ ಮಾಡಿದ್ದೇವೆ, ಇನ್ನ ಹಿಂದೆ ಜನ್ಮದಲ್ಲಿ ಇನ್ನ ಬಹಳಷ್ಟು ಮಾಡಿದ್ದೇವೆ ನಾವು. ಸೊ ಹಾಗೆ ಅವ್ರು ಭಾವಿಸ್ತಾ ಅವರು ಭಗವಂತನಿಗೆ, ಸೊ ನನಗೆ ನೀವು ಸ್ವಲ್ಪನೇ ಕೊಡ್ತಾ ಇರೋದು, ಸೊ ನನಗೆ ನನ್ನ ಶಿಕ್ಷೆ ಸಿಗ್ಲಿ ನನಗೆ, ಸೊ ಇವರನ್ನು ಮನ್ನಣೆ ಮಾಡಿ. ಸೊ ಹೇಳ್ತಾರೆ, ಆಗ ಚೈತನ್ಯ ಮಹಾಪ್ರಭು ಆಕ್ಚುಲಿ ಅವ್ರಿಗೆ ಆಲಂಗಿಸಿದ್ರು. ಮತ್ತೆ ಹಾಗಾಗಿ ಏನು ಅವ್ರ ಬರೆಗಳು, ಅವ್ರೇನು ಚಾವಟಿಯಿಂದ ಹೊಡಿತಾ ಇದ್ರು, ಅದೆಲ್ಲವೂ ಬೀಳ್ತಾ ಇದ್ದು ಚೈತನ್ಯ ಮಹಾಪ್ರಭು ಹಿಂದೆ. ನಮಗೆ ಹೊರಗೆ ಜನರಿಗೆ ಕಾಣಿಸಿದಾಗ ಹರಿದಾಸ್ ಠಾಕೂರ್ ಹೊಡಿತಾ ಇದ್ದಾರೆ. ಹೇಳ್ತಾರೆ, ಹೊಡಿತಾ ಅವರ ಕೈಗಳಲ್ಲೇ ಆ ಬರೆ ಆಯ್ತು ಏನಿದೆ ಅದು ಅವರಿಗೆ ಅದು ಹಿಡಿದು, ಆ ಬೆತ್ತವನ್ನು ಹಿಡಿದು ಅವರಿಗೆ ನೋವಾಗಕ್ಕೆ ಶುರು ಆಯ್ತಂತೆ. ಒಂದು ಅಷ್ಟು ಆಯಾಸ ಆಯ್ತು ಅವ್ರಿಗೆ ಹೊಡೆದು. ಮತ್ತೆ ಆ ಹಿಡಿಯೋ ಇದರಲ್ಲೇ ಅವರ ಕೈಗಳಲ್ಲೇ ನಾವು ಬ್ಲಿಸ್ಟರ್ಸ್ ಅಂತ ಹೇಳ್ತೀವಲ್ಲ, ಚರ್ಮದ ಮೇಲೆ ಸುಲಿದು ಅದೇ ಹೊರಗೆ ಬೊಬ್ಬೆಗಳಾಗುವಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಹೊಡೆದ್ರು. ಆದರೆ ಹರಿದಾಸ್ ಠಾಕೂರ್ ಅವ್ರಿಗೆ ಏನೂ ಆಗಿಲ್ಲ. ಸೊ ಭಗವಂತನೇ ಶ್ರೀ ಚೈತನ್ಯ ಮಹಾಪ್ರಭು ಅದನ್ನು ತನ್ನ ಹಿಂದೆ ತೆಗೆದುಕೊಂಡಿತ್ತು. ಅವರ ಹರಿದಾಸ್ ಠಾಕೂರ್ ಅನ್ನು ಆಲಂಗಿಸಿ ಅವರೇ ಹರಿದಾಸ್ ಚೈತನ್ಯ ಮಹಾಪ್ರಭು ಅದನ್ನು ಸ್ವೀಕರಿಸಿದ್ರು. ಸೊ ಎನಿವೆ, ಇದು ಭಗವಂತನ ಶುದ್ಧ ಭಕ್ತರು, ಅವರು ಭಗವಂತನಿಂದ ರಕ್ಷಣೆಗೊಳ್ತಾರೆ. ಸೊ ಅಂತ ವ್ಯಕ್ತಿಗೂ ಕೂಡ ಇಲ್ಲಿ ಈ ತರ ಶತ್ರುಗಳಾಗ್ತಾರೆ. ಈ ಜಗತ್ತು ಹಾಗೆ ಅಜಾತ ಶತ್ರು. ಯುಧಿಷ್ಠಿರ ಮಹಾರಾಜರು ಕೂಡ ಅಜಾತ ಶತ್ರು, ಯಾರು ಶತ್ರುಗಳಿಲ್ಲ ಅವರಿಗೆ. ಅವ್ರು ರಾಜಸೂಯ ಯಜ್ಞ ಮಾಡಿದಾಗ ಅಲ್ಲಿ ಇವರೆಲ್ಲ ದುರ್ಯೋಧನ, ಕರ್ಣ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಅವರಿಗೆ ಸೇವೆ ಮಾಡ್ತಾರೆ. ನಾವೇನ್ ಮಾಡ್ಬೋದು, ನಮಗೆ ಏನಾದ್ರೂ ಒಂದು ಸೇವೆ ಕೊಡಿ ನಿಮ್ಮ ಒಂದು ದೊಡ್ಡ ಯಾಗದಲ್ಲಿ ಅಂತ. ಯಾಕಂದ್ರೆ ಅವರ ವ್ಯಕ್ತಿತ್ವ ಹಾಗೆ. ಯುಧಿಷ್ಠಿರ ಮಹಾರಾಜನಂದ್ರೆ ಎಲ್ಲರಿಗೂ ಕೂಡ ಪ್ರಿಯ. ಮತ್ತೆ ಅದು ಇನ್ನೊಂದು ವಿಷಯ, ಕೃಷ್ಣನ ಇಚ್ಛೆಯಿಂದ ಆದಿಸೂಯ ಯಜ್ಞದ ನಂತರ ದುರ್ಯೋಧನನಿಗೆ ಒಂದು ಎಲ್ಲ ರಾಣಿಯರು ನಗೋದು, ಸೊ ಅದೆಲ್ಲ ಒಂದು ನಡೆಯುತ್ತೆ ಆ ಸನ್ನಿವೇಶ. ಇಲ್ಲ ಅಂದ್ರೆ ಹೇಳ್ತಾರೆ ಯುಧಿಷ್ಠಿರ ಮಹಾರಾಜರಲ್ಲಿ ಎಲ್ಲರೂ ಕೂಡ ಆ ರೀತಿ ಗೌರವ, ಎಲ್ಲರಿಗೂ ಪ್ರಿಯ. ಸೊ ಇದು ಶುದ್ಧ ಭಕ್ತರು, ಅವರ ಒಂದು ದಿವ್ಯ ಗುಣಗಳು ಹಾಗೆ. ಸೊ ಎನಿವೆ, ಆದ್ರೂ ಕೂಡ ಭೌತಿಕ ಜಗತ್ತು ಹೇಗಿದೆ,
ಶತ್ರುಗಳು ಇರ್ತಾರೆ, ಶತ್ರುಗಳು ಆಗ್ತಾರೆ. ಸೊ ಅವರು ಕೂಡ ಶತ್ರುಗಳಾಗಿ ಇಲ್ಲ ಅಂತಲ್ಲ, ಶತ್ರುಗಳು ಆಗ್ತಾರೆ. ಭೌತಿಕ ಜಗತ್ತವಾಗಿ ಅಸುರರು, ರಾಕ್ಷಸಿ ಪ್ರವೃತ್ತಿ ಜನರು ಯಾವಾಗಲೂ ಇರುತ್ತಾರೆ. ಅವರು ಸಾಧು ವ್ಯಕ್ತಿಗಳಲ್ಲಿಯೂ ಕೂಡ ತಪ್ಪು ಕಂಡುಹಿಡಿಯುತ್ತಾರೆ. ಸೊ ಇದೇ ಇದು ಇದು ಸಾಧು ವ್ಯಕ್ತಿ ಈ ತರ ಆ ಯಾರು ಯುಧಿಷ್ಠಿರ ಮಹಾರಾಜರಲ್ಲಿ ಅವ್ರನ್ನ ದ್ವೇಷಿಸೋದು, ಇಲ್ಲಾಂದ್ರೆ ನಾರದ ಮುನಿಗಳಲ್ಲಿ ತಪ್ಪು ಕಂಡುಹಿಡಿಯೋದು. ನಾರದ ಮುನಿಗಳಲ್ಲಿ ತಪ್ಪು ಕಂಡುಹಿಡಿಯೋದು ನಾವು ಕೇಳ್ತೇವೆ. ಯಾರಾದ್ರೂ ಹೇಳ್ಬೋದಾ ನಾರದ ಮುನಿಯಲ್ಲಿ ಯಾರು ತಪ್ಪು ಕಂಡುಹಿಡಿದ್ರು ಅಂತ? ಯಾರಿಗಾದ್ರೂ ನೆನ್ಪಿದ್ಯಾ? ಮುಂದೆ ಬರುತ್ತೆ ಅದು, ಇನ್ನ ಭಾಗವತ ನಾವು ಓದಿಲ್ಲ, ಅದು ಮುಂದೆ ಬರುತ್ತೆ. ಇದೇ ನಮ್ಮ ದಕ್ಷ ಮಹಾಶಯರು. ದಕ್ಷ ಸಾಮಾನ್ಯ ವ್ಯಕ್ತಿ ಅಲ್ಲ, ಆದ್ರೂ ಹೇಳೋದು ದಕ್ಷನು ಹಿಂದೆ ಶಿವನಲ್ಲಿ ತಪ್ಪನ್ನು ಕಂಡುಹಿಡಿದ್ರು, ಮತ್ತೆ ಅವ್ರಿಗೆ ಆ ಶಿಕ್ಷೆ ಆಯ್ತು. ಮತ್ತೆ ಅವರು ಶಿಕ್ಷೆಗೆ ಅವರು ಏನೋ ಮೇಕೆ ಒಂದು ತಲೆಯನ್ನು ಪಡಿಬೇಕಾಗತ್ತೆ, ಆಡಿನ ತಲೆ. ನಂತರ ಅವರು ಮತ್ತೆ ಅವರ ತಪ್ಪನ್ನು ಗುರುತಿಸ್ಕೊಂಡು ಮತ್ತೆ ಅವರು ಶಿವನಿಗೆ ಪ್ರಾರ್ಥಿಸಿದ್ದು, ಮತ್ತೆ ವಿಷ್ಣು ಅಲ್ಲಿ ಬಂದದ್ದು, ಆ ದಕ್ಷ ಯಜ್ಞದ ಪರಿಪೂರ್ಣತೆ ಆಗೋದು ಅದೆಲ್ಲ ಕೇಳ್ತೇವೆ. ಅದಾಗಿಯೂ ಹೇಳ್ತಾರೆ ಮತ್ತೊಮ್ಮೆ ದಕ್ಷ ಮತ್ತೊಮ್ಮೆ ಹುಟ್ಟಿ ಬರ್ತಾರೆ ಅವರು ಚಾಕ್ಷುಷ ಮನ್ವಂತರ. ಇದು ಮೊದಲನೇ ಮನ್ವಂತರದಲ್ಲಿ ಸ್ವಯಂಭೂ ಮನುವಿನ ಸಮಯದಲ್ಲಿ. ನಂತರ ಅವರು ಮತ್ತೆ ಬರ್ತಾರೆ, ಅವರ ವಿವರಣೆ ಮುಂದೆ ಬರುತ್ತೆ, ಪ್ರಚೇತರ ಮಗನಾಗಿ ಬರ್ತಾರೆ ಅವರು. ಸೊ ಆಗ ಕೂಡ ಹೇಳ್ತಾರೆ ಅವರು ಅವರ ಮಕ್ಕಳು ಹರಿಯಶ್ವಾಸ್ ಶವಲಾಶ್ವಾಸ್ ಅಂತೆಲ್ಲ ಅವರು ಸಾವಿರಾರು ಮಕ್ಕಳನ್ನು ಸೃಷ್ಟಿಸೋದು. ಆದ್ರೆ ನಾರದ ಮುನಿಗಳು ಏನ್ ಮಾಡ್ತಾ ಇರ್ತಾರೆ, ಇವರು ಸೃಷ್ಟಿಸಿ ಅವರು ತಪಸ್ಸೆ ಕಳಿಸಿದಾಗ ನಾರದ ಮುನಿಗಳು ನೋಡಿದ್ದು ಇವರು ಇಷ್ಟು ಚೆನ್ನಾಗಿ ತಪಸ್ಸೆ ಮಾಡ್ತಾ ಇದ್ದಾರೆ, ಇವರು ಮಾಡೋದು ಈಗ ಅವರು ನೇರವಾಗಿ ಭಗವದ್ಧಾಮಕ್ಕೆ ಹೋಗೋ ಕ್ರಮವನ್ನು ತಗೊಳ್ಳೋದು ಒಳ್ಳೆಯದು. ಅವ್ರು ಯಾಕೆ ಅವರು ಕ್ರಮೇಣವಾಗಿರುವ ವಿಧಾನ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದು ವೈದಿಕ ವಿಧಾನ. ಆದ್ರೆ ನಾರದ ಮುನಿಗಳು ಗುರುತಿಸಿದ್ದು ಈ ವ್ಯಕ್ತಿಗಳು ಆಲ್ರೆಡಿ ತಯಾರಿದ್ದಾರೆ, ರೆಡಿ ಇದ್ದಾರೆ, ಮತ್ತೆ ಯಾಕೆ ಇವರು ಅನಾವಶ್ಯಕವಾಗಿ ಇವರು ಹೀಗೆ ಗೃಹಸ್ಥ ವಾನಪ್ರಸ್ಥ ನಿಧಾನವಾಗಿ ಹೋಗ್ಬೇಕು? ಅವ್ರು ನೇರವಾಗಿ ಅವರು ಭಗವಂತನ ಆಶ್ರಯ ಪಡೆದು ಭಗವದ್ಧಾಮಕ್ಕೆ ಹೋಗೋ ವಿಧಾನ ಸ್ವೀಕರಿಸಿ ಸನ್ಯಾಸಿಗಳಾಗಿ ಅವ್ರನ್ನ ಮಾಡ್ಬಿಡ್ತಾರೆ. ಆಗ ಹೇಳ್ತಾರೆ ದಕ್ಷಿಣಿಗೆ ಕೋಪ ಬಂದ ದಕ್ಷ ಎರಡನೇ ಬಾರಿ ಅವರು ಮೊದಲಿಗೆ ಹರಿಯೇಶ್ವರನ್ನು ಉದ್ಧರಿಸ್ತಾರೆ, 10,000 ಅಣ್ಣ ತಮ್ಮಂದಿರನ್ನು. ಎರಡನೇ ಬಾರಿ ಶವಲಾಶ್ವರ್ 100,000 ಇವರು. ಕೊನೆಗೆ ಯೋಚನೆ ಮಾಡೋದು ನಾರದರು, ಹೀಗೆ ಎಷ್ಟಿದ್ರು ದಕ್ಷನು ಈ ರೀತಿ ಭೌತಿಕವಾಗಿಯೇ ಇಲ್ಲಿ ಭಗ್ನನಾಗಿದ್ದಾನಲ್ಲ, ಇವರನ್ನು ಕೂಡ ಉದ್ಧರಿಸೋಣ ಅಂತ ನಾರದರು ದಕ್ಷನ ಹತ್ತಿರ ಬರ್ತಾರೆ. ಸೊ ದಕ್ಷನಿಗಾದ್ರೆ ಕೋಪ, ಓ ನಾರದ ನನ್ನ ಮಕ್ಕಳನ್ನು ಹೀಗೆ ದಾರಿ ಬಿಟ್ಟದು. ಸೊ ಹೇಳ್ತಾರೆ ಅವರಿಗೆ ಅವಾಗ ಶಾಪ ಹಾಕೋದು, ಅವರನ್ನು ಇದ್ ಮಾಡೋದು, ತಪ್ಪು ಕಂಡುಹಿಡಿಯೋದು ಒಂದು ಸನ್ನಿವೇಶ. ಸೊ ಎನಿವೆ ಆ ಸಮಯದಲ್ಲಿ ಹೇಳ್ತಾರೆ ನಾರದ ಮುನಿಗಳು ಅವರು ಅಲ್ಲೇ ನಿಲ್ತಾರೆ, ಅವರು ಅಲ್ಲಿಂದ ಹೋಗೋದು ಇಲ್ಲ. ಅವರು ಎಷ್ಟು ಬೈದ್ರೆ ಬೈಲಿ, ಒಳಗಿರೋ ಅದೇನು ಕೋಪ ಇದೆ, ಕ್ರೋಧ ಇದೆ, ಅದೆಲ್ಲ ಒಳಗ್ ಬಂದ್ಬಿಡ್ಲಿ. ಒಂದ್ಸಲ ಏನಾಗುತ್ತೆ, ನಮಗೆ ಕೋಪ ಇರುತ್ತೆ, ಒಳಗ್ ತುಂಬಿಕೊಂಡಿರುತ್ತೆ, ಒಳ್ಳೇದು. ಒಂದೊಂದ್ಸಲ ಅದು ನಾವಲ್ಲೇ ನಿಂತ್ಬಿಟ್ರೆ ಅಲ್ಲಿ ಆ ವ್ಯಕ್ತಿಯಲ್ಲಿ ಅದೆಲ್ಲ ಹೋಗ್ಬಿಡುತ್ತೆ, ಮತ್ತೆ ಅವ್ರಿಗೆ ಇದಾರ್ಥ ಆಗುತ್ತೆ. ಇದೆಲ್ಲ ಅಭ್ಯಾಸ ಮಾಡೋದು ಕಷ್ಟ ಇದೆ ಇದು, ಅದನ್ನ ನಾವು ನೋಡ್ತೀವಿ. ಈ ತರ ಉದಾಹರಣೆ ಭಾಗವತದಲ್ಲಿ ಇಲ್ಲಿ ನಾರದ ಮುನಿಯರು ಅವರು ಎಷ್ಟು ಸಹನೆ ಅಂದ್ರೆ ದಕ್ಷಿಣವರಿಗೆ ಬೈಗಳು, ಅವ್ರಿಗೆ ಶಾಪ ಹಾಕೋದು, ನೀವು ಎಲ್ಲೂ ಕೂಡ ನಿಲ್ಲೋ ಆಗಿಲ್ಲ, ನೀವು 2 ದಿವಸದ ಹಾಗಾಗಿ ನಾರದ ಮುನಿಗೆ ಶಾಪ ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ ನನಗೂ ಕೂಡ ಅದೇ ರೀತಿಯಲ್ಲಿ ಗುರು ಪರಂಪರೆಯಲ್ಲಿ ನಾರದರ ಗುರುಷ್ಯ ಪರಂಪರೆ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಅವರ ಪ್ರತಿನಿಧಿಯಾಗಿ ನನಗೂ ಕೂಡ ಬಂದಿದೆ ಅಂತ ಶಿಲ ಪ್ರಭುಪಾದರು ಹೇಳೋದು. ಆ ವಯಸ್ಸಿನಲ್ಲಿ ಶಿಲ ಪ್ರಭುಪಾದರು ಎಷ್ಟು ಕೇಂದ್ರಗಳು ಸ್ಥಾಪನೆ ಮಾಡಿದ್ರು, 108 ಕೃಷ್ಣ ದೇವಸ್ಥಾನಗಳನ್ನು. ಆದ್ರೆ ಸತತವಾಗಿ ಶಿಲ ಪ್ರಭುಪಾದರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಪ್ರಚಾರ ಮಾಡಿದೆ ಶಿಲ ಪ್ರಭುಪಾದರು ಹೇಳ್ತಾರೆ, ನನಗೂ ಕೂಡ ಈಗ ನಾರದ ಮುನಿಯರ ಶಾಪ, ನನ್ನ ಶಿಷ್ಯರ ತಂದೆ ತಾಯಿಯರು ಅವರು ನನಗೂ ಅದೇ ರೀತಿ ಶಾಪ ಕೊಟ್ಟಿದ್ದಾರೆ, ಹಾಗೆ ನಾನು ಕೂಡ ಎಲ್ಲೋ ಇಲ್ಲೇ ಇಲ್ಲ, ನಾನು ಹೋಗ್ತಾ ಇರ್ಬೇಕು ಅಂತ ಪ್ರಭುಪಾದರು. ಏನಿವೆ ಹೀಗೆ ಇದು ಒಳ್ಳೇದೆ. ಸೊ ಇನ್ನ ಅವರು ನಾರದ ಮುನಿಗಳು ಅವರು ವಿಶ್ವದಲ್ಲಿ ಪ್ರವಾಸ ಮಾಡ್ತಾ ಎಲ್ಲರನ್ನು ಭಕ್ತರಾಗಿ ಮಾಡ್ತಾರೆ. ಹಾಗೆ ಶಿಲ ಪ್ರಭುಪಾದರು ಕೂಡ ಅವರು ಕೂಡ ಎಷ್ಟೋ ಸಾವಿರಾರು ಲಕ್ಷಾಂತರ ಭಕ್ತರನ್ನು ಮಾಡಿದಾಗ ಈಗಲೂ ಕೂಡ ಅವರ ಪುಸ್ತಕಗಳು ಅದರಿಂದ ಆಗ್ತಾ ಇದೆ. ಎನಿವೆ, ಸೊ ಇಲ್ಲಿ ನಾವು ನೋಡೋದು ಕ್ರೋಧದ ಇದನ್ನು ನಾವು ಬಿಡಬೇಕು. ಏನೋ ಇದು ತದ್ವಶಂ ಗಚ್ಚೆ ಇಚ್ಛನ್ ಅಭಯಂ ಆತ್ಮನಃ. ಅಭಯವನ್ನು ನಾವು ಅಪೇಕ್ಷಿಸಿದರೆ, ನಾವು ಮುಕ್ತಿ ಸ್ಥಿತಿಯನ್ನು ಪಡಿಬೇಕು ಅಂತ ಅಪೇಕ್ಷಿಸಿದರೆ, ಇಲ್ಲಾಂದ್ರೆ ಭೌತಿಕ ಜಗತ್ತು ಭಯಸ್ಥಿತಿ. ಇನ್ನೊಂದ್ ಕಡೆ ಇದ್ರ ಅಭಯಂ ಹೇಳ್ತಾರೆ, ಏನ್ ಹೇಳ್ತಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ
ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಶುಕಮುನಿಗಳು ಅವರ ಬೋಧನೆಗಳು ಆರಂಭಿಸುತ್ತಾ 2ನೇ ಸ್ಕಂದದಲ್ಲಿ ಅವ್ರು ಹೇಳೋದು ಪರೀಕ್ಷಿತ್ ಮಹಾರಾಜರಿಗೆ, ನೀನು ಅಭಯ ಸ್ಥಿತಿಯನ್ನು ಇಚ್ಛಿಸಿದರೆ, ಇಚ್ಛತಾ ಅಭಯಂ, ನೀನು ಇಚ್ಛಿಸಿ ಏನ್ ಮಾಡ್ಬೇಕು ನೀನು? ತಸ್ಮಾತ್, ತಸ್ಮಾತ್ ಅಂದ್ರೆ ಆದ್ದರಿಂದ, ಆದ್ದರಿಂದ ಆದ್ದರಿಂದ ದೇರ್ಫೋರ್ ಏನ್ ಮಾಡ್ಬೇಕು? ತಸ್ಮಾತ್ ಭಾರತ ಸರ್ವಾತ್ಮ. ಸೊ ಭರತ ವಂಶಜನೆ ಪರೀಕ್ಷಿತನೇ ಸರ್ವಾತ್ಮ, ಸರ್ವಾತ್ಮನಾದ. ನಾವು ಎಲ್ಲವರು ಜೀವಾತ್ಮ ನಾವು, ಆದ್ರೆ ಕೃಷ್ಣನೊಬ್ಬನೇ ಸರ್ವಾತ್ಮ, ಅವನೆಲ್ಲರ ಹೃದಯದಲ್ಲಿ ಇರುವ ಪರಮಾತ್ಮನು. ಸೊ ಅವನ ಬಗ್ಗೆ ಏನ್ ಮಾಡಬೇಕು? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ. ಅವನು ಆ ಸರ್ವಾತ್ಮನು ದೇವೋತ್ತಮ ಭಗವಾನ್, ಷಡೈಶ್ವರ್ಯ ಪೂರ್ಣ ಈಶ್ವರ, ಅವನು ಎಲ್ಲರ ನಿಯಾಮಕನು. ಭಗವಾನ್ ಈಶ್ವರ ಹರಿ, ಅವನು ಹರಿ, ಅವನೆಲ್ಲ ನಮ್ಮ ಭೌತಿಕ ಕಲ್ಮಶಗಳನ್ನು, ಭೌತಿಕ ಇದರಿಂದ ನಮಗೆ ಬಿಡುಗಡೆ ಮಾಡುವಂತವನು ಭಗವಾನ್ ಈಶ್ವರೋ ಹರಿ. ಅವನ ಬಗ್ಗೆ ಏನ್ ಮಾಡ್ಬೇಕು? ಶ್ರೋತವ್ಯ, ಅವನ ಬಗ್ಗೆ ಕೇಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಕೀರ್ತಿತವ್ಯ, ಅವನ ಬಗ್ಗೆ ಮಾತಾಡ್ಬೇಕು ನಾವು. ಶ್ರೋತವ್ಯ, ಕೀರ್ತಿತವ್ಯ, ಸ್ಮರ್ತವ್ಯ. ಸ್ಮರ್ತವ್ಯ ಅಂದ್ರೆ ಅವನ ಬಗ್ಗೆ ನಾವು ಸತತವಾಗಿ ನಾವು ಅವನನ್ನ ಸ್ಮರಿಸಬೇಕು. ಶ್ರೋತವ್ಯ, ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಅಭಯಂ, ಈಗ ನಾವು ಈ ಅಭಯ ಸ್ಥಿತಿ, ನಾವು ಅಭಯರಾಗ್ಬೇಕು ಅಂದ್ರೆ ಇದೇ ಮಾರ್ಗ, ಇದೊಂದೇ ಮಾರ್ಗ, ಇದೊಂದೇ. ಈ ಕ್ರೋಧವನ್ನು ಕೂಡ ನಾವು ನಿಗ್ರಹಿಸಬೇಕು ಅಂದ್ರೆ ಇದೊಂದೇ ಮಾರ್ಗ. ಇದೊಂದೇ ಮಾರ್ಗ ಅಂದ್ರೆ ಸತತವಾಗಿ ನಾವು ಕೃಷ್ಣನ ಬಗ್ಗೆ ಕೇಳ್ತಾ ಇರಬೇಕು, ಕೃಷ್ಣನ ಜಪ ಮಾಡ್ತಾ ಇರಬೇಕು, ಕೃಷ್ಣನ ಸ್ಮರಣೆ ಮಾಡ್ತಾ ಇರಬೇಕು. ಸೊ ಇದು ವಿಧಾನ ನಮಗೆ ಕೊಟ್ಟಿರೋದು. ಸೊ ಇಲ್ಲಿ ಇನ್ನೊಂದು ಹೇಳ್ತಾರೆ, ಆದರೆ ತುಂಬಾ ಅಧಿಕವಾದ ಪ್ರಚೋದನೆ ಇದ್ದರೂ ಸಾಧು ವ್ಯಕ್ತಿ ಎಂದೂ ಕೋಪಗೊಳ್ಳುವುದಿಲ್ಲ. ಶುದ್ಧ ಭಕ್ತರು ಅವರ ಸಾಧು ಅಂದ್ರೆ ಇದು ಸಾಧುವಿನ ಇನ್ನೊಂದು ಇದು ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇನ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ. ಓಕೆ, ಸೊ ಇವತ್ತು ನಿನ್ನೆ ಇನ್ನೊಂದು ನಾನು ಅನ್ಕೊಳ್ತಾ ಇದ್ದೆ, ನಿನ್ನೆ ನಾವು ಗೋವರ್ಧನ ಪೂಜೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ. ಗೋವರ್ಧನ ಪೂಜೆಯನ್ನು ಸ್ಮರಣೆ ಮಾಡ್ತಾ ಇದ್ವಿ, ಗೋಪೂಜೆ, ಗೋವರ್ಧನ ಪೂಜೆ. ಸೊ ಅದರಿಂದ ನಾವು ಏನೇನ್ ಪಾಠಗಳು ಕಲಿಬಹುದು? ಸೊ ಯಾರಾದ್ರೂ ಒಂದೊಂದು ಪಾಯಿಂಟ್ ಹೇಳಿ ನೋಡೋಣ, ಒಂದು ಪಟ್ಟಿ ಮಾಡೋಣ, ಎಷ್ಟು ಸಿಗ್ಬೋದು ನಮ್ಗೆ. ಒಬ್ಬರಾಗಿ ಹೇಳಿ, ಎಲ್ಲರ ಒಟ್ಟಿಗೆ ಹೇಳ್ಬಿಡಿ. ಒಬ್ಬರಾಗಿ ಏನು ಗೋಪೂಜೆ, ಗೋವರ್ಧನ ಪೂಜೆ, ಇದರಿಂದ ನಾವು ಕಲ್ತದ ಪಾಠಗಳು. ಸೊ ಸಾರಾಂಶ ಒಂದು 5 ನಿಮಿಷ ಅಷ್ಟೇ, ಕ್ಲೋಸ್ ಮಾಡೋಣ. ಆಮೇಲೆ ಇನ್ನೊಂದು ವಿಷಯ ಈಗ ನೆಕ್ಸ್ಟ್ ಸೋಮವಾರದಿಂದ ನಾವು ಯಾತ್ರೆಗೆ ಹೋಗ್ತಾ ಇದ್ದೇವೆ. ಸೊ ಹಾಗಾಗಿ ನಾನು ಆ ಯಾತ್ರೆಯಿಂದ ಕಷ್ಟ ಅಲ್ಲಿ ಕ್ಲಾಸ್ ತಗೊಳಕ್ಕೂ ಆಗೋದಿಲ್ಲ. ಸೊ 10-12 ದಿವಸ ಆಗ್ಬೋದು ಅನ್ಸುತ್ತೆ, 11 ದಿವಸ. ಸೊ ನಾವು ನಮ್ಮ ಪ್ರಭುಜಿಗಳು ನಾಮನೇಶ್ವರವನ್ನು ಹೇಳಿದ್ರು, ಅವರೇ ಸಲಹೆ ಕೊಟ್ಟದ್ದು ಮಹಾಜನ. ಸೊ ಮಹಾಜನ 12 ಜನ ಮಹಾಜನರಿದ್ದಾರೆ. ಸೊ ಒಂದೊಂದು ದಿವಸ ಒಬ್ಬೊಬ್ಬರ ಬಗ್ಗೆ ನೀವು ತಯಾರಿಯಾಗಿ ಅದರ ಒಂದು ಚರ್ಚೆ ಮಾಡ್ಬೋದು. ಸೊ ಆಗ್ಲೇ ನಾಗಪತ್ನಿ ಮಾತಾಜಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನನಗೆ. ಸೊ 9 ಜನದ ಲಿಸ್ಟ್ ಕೊಟ್ಟಿದ್ದಾರೆ. ಸೊ 8-9 ಜನದ್ದು. ಸೊ ಇನ್ನ ಒಂದು 2-3 ಜನ ಮಾತಾಜಿ ಸೇರಿಸ್ಬೋದು. ಸೊ ಸ್ವಯಂಭು ಅಂದ್ರೆ ಬ್ರಹ್ಮದೇವರು, ನೆಕ್ಸ್ಟ್ ನಾರದರು 2, 3 ಶಂಭು ಶಿವ, ಸ್ವಯಂಭು, ನಾರದ, ಶಂಭು, ಕುಮಾರ, ಕಪಿಲ, ಮನು, 4 ಕುಮಾರರು. ಕಪಿಲ ದೇವರು, ದೇವಹೂತಿ ಪುತ್ರ ಕಪಿಲ, ಕುಮಾರ, ಕಪಿಲ, ಮನು, ಇದೇ ಸ್ವಯಂಭು ಮನು, ಕುಮಾರ, ಕಪಿಲ, ಮನು. ಪ್ರಹ್ಲಾದ, ಜನಕ, ಭೀಷ್ಮ. ಪ್ರಹ್ಲಾದ ಮಹಾರಾಜರು, ಜನಕ ಮಹಾರಾಜರು, ಭೀಷ್ಮ ಪಿತಾಮಹರು, ಪ್ರಹ್ಲಾದ, ಭೀಷ್ಮ. ಬಲಿ, ಭಯಾಸಕಿ, ವಯಂ. ಬಲಿ ಮಹಾರಾಜರು, ವ್ಯಾಸಪುತ್ರರಾದ ಶುಕಮುನಿಗಳು, ವಯಂ ಅಲ್ಲಿ ನಾನು ಅಂತ ಯಮರಾಜರು. ಇವರ ಬಗ್ಗೆ ಒಬ್ಬೊಬ್ರು ಒಂದೊಂದು ದಿವಸ ನೀವು ಮಾಡಿ. ನೆಕ್ಸ್ಟ್ ಮಂಡೇ ಇದೇ ಟೈಮ್, ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಗೆ ತಯಾರಾಗಿ ಪ್ರತಿಯೊಬ್ಬರು ನೀವು ಬೇಕಾದ್ರೆ ಪ್ರೆಸೆಂಟೇಷನ್ PPT ಮಾಡ್ಕೊಳ್ತೇನೆ ಮಾಡಿ. ಇಲ್ಲಾಂದ್ರೆ ಏನೂ ಇಲ್ಲ ಅಂದ್ರೆ ಭಾಗವತದಲ್ಲಿ ನಿಮ್ಗೆ ಅವ್ರ ವಿವರಣೆ ಇದೆ, ಅವ್ರು ಮಾತಾಡಿದ ಕೆಲವು ಶ್ಲೋಕಗಳು, ಅವರ ಪ್ರಾರ್ಥನೆಗಳು ಭಗವಂತನಿಗೆ, ಅದೆಲ್ಲ ಇರುತ್ತೆ. ಸೊ ಅದನ್ನು ಇದು ಮಾಡಿ 1 ಗಂಟೆ ಕಾಲಕ್ಕೆ ನೀವು ಪ್ರತಿ ದಿವಸ ನಿಮ್ಮ ದಾಮೋದರ ಅಷ್ಟಕ ನಡೆಯುತ್ತೆ, ಮತ್ತೆ ಜಯರಾಧ ಮಾಧವ ನಡೆಯುತ್ತೆ, ಮತ್ತೆ 1 ಮುಕ್ಕಾಲು ಗಂಟೆ ಅದೇ ಕಾರ್ಯಕ್ರಮ ಮಾಡಿ ಮುಂದುವರಿಸಿ. ನಂತರ ನಾನು November 6th, 5th, 6th ಆ ಟೈಮ್ ನಾನು ಜಾಯಿನ್ ಆಗ್ತೀನಿ. ಆಯ್ತಾ? ಅದು ಮತ್ತೆ ನೆಕ್ಸ್ಟ್ ನಾವು ಅಧ್ಯಾಯ ಪ್ರಾರಂಭಿಸಬಹುದು. ಎಸ್, ಏನು ಪಾಠ ಕಲ್ತ್ರಿ ನಾವು ನಿನ್ನೆ ಗೋವರ್ಧನ ಗೋಪೂಜೆಯಿಂದ? ಒಂದೊಂದು ಹೇಳಿ, ಒಬ್ಬರು ಒಂದು ಪಾಯಿಂಟ್ ಹೇಳಿ.
ಸಾರಿ, ನನಗೆ ಕೇಳಿಸ್ತಾ ಇದೆ, ಇಲ್ಲಿ ಮಾತಾಡ್ತಾ ಇದ್ರೆ ಗೊತ್ತಿಲ್ಲ ಯಾರು. ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆ ಮಾತಾಜಿ? ಓಕೆ, ಹಾ ಪ್ರಭು ಕೇಳಿಸ್ತಾ. ಹರೇ ಕೃಷ್ಣ ಪ್ರಭುಜಿ. ಹಾ, ಯಾರಾದ್ರೂ ಹೇಳಿ ಒಂದು ಪಾಯಿಂಟ್. ಫಸ್ಟ್ ಹರೇ ಕೃಷ್ಣ ಪ್ರಭುಜಿ. ದೇವತಾರಾಧನೆ ಇಂದ ಭಗವಂತನ ಆರಾಧನೆ ಬಹಳ ಮುಖ್ಯ ಅನ್ನೋದನ್ನ ನಾವು ಈ ಗೋವರ್ಧನ ಪೂಜೆಯಿಂದ ನಾವು ನೋಡ್ಬಹುದು. ಮತ್ತೆ ಗೋವರ್ಧನ ಲೀಲೆ ನಡೆದಿದ್ದು ಅದೇ ಒಂದು ಕಾರಣ ಅಂತಾನು ನಾವು ತಿಳಿಬೇಕಾಗತ್ತೆ ಪ್ರಭು. ಸೊ ದೇವತಾ ಆರಾಧನೆ ಇದು ಕೃಷ್ಣನು ನಮ್ಗೆ ಹೇಳೋದು ಇದು ಅಗತ್ಯ ಇಲ್ಲ ಅಂತ ಒಂದು ಪಾಯಿಂಟ್. ಓಕೆ, ನಂತರ ಇನ್ಯಾರು ಹೇಳ್ತಾರೆ? ಸೆಕೆಂಡ್ ಇನ್ನೊಂದು ಹೇಳಿ. ನೆಕ್ಸ್ಟ್, ಇಂದ್ರನಂತ ಪೊಸಿಷನ್ ಬಂದಾಗ, ಸಂಪತ್ತು, ಈ ಒಂದು ಅಧಿಕಾರ ಬಂದಾಗ ಮನುಷ್ಯನಿಗೆ ಅಹಂಕಾರ ಬಂದ್ಬಿಡುತ್ತೆ. ದೇವತೆಗಳಿಗಾಗ್ಲಿ ಯಾರಿಗಾಗ್ಲಿ ಅಹಂಕಾರದಿಂದ ಭಗವಂತನನ್ನೇ ಮರೆತು ಭಗವಂತನ ಪೊಸಿಷನ್ ಅನ್ನೇ ಕೂಡ ಅವರು ಸವಾಲು ಮಾಡ್ತಾರೆ. ಸೊ ಅಂತ ಒಂದು ಪರಿಸ್ಥಿತಿ ಬಂದ್ಬಿಡತ್ತೆ. ಸೊ ಅದರಿಂದ ಸಂಪತ್ತು, ಅಧಿಕಾರ ಇವು ಮದ ಅಂತ ನಾವು ತಿಳ್ಕೊಳ್ಬಹುದು ಪ್ರಭುಜಿ. ಅದರಿಂದ ಭಗವಂತ ಆದ್ರೆ ಅದ್ ಪಾಠ ಕಲಿಸ್ತಾನೆ. ನೋಡಿ, ಅಂದ್ರೆ ನಾವು ಇದು ಅಹಂಕಾರ ನಮ್ಗೆ ಅನ್ಸುತ್ತೆ, ಇದೆಲ್ಲ ಇದ್ರೆ ನಮ್ಗೆ ಇದೆಲ್ಲ ವರ ಅನ್ಕೊಳ್ತೇವೆ, ನಾವು ಇದಕ್ಕೆ ಅಪೇಕ್ಷಿಸ್ತೇವೆ ನಾವು. ಆದ್ರೆ ಇದು ಒಮ್ಮೊಮ್ಮೆ ಇದು ನಮ್ಗೆ ನೋಡಿ, ಇದೇ ನಮ್ಗೆ ಶತ್ರು ಆಗುತ್ತೆ. ಎಷ್ಟು ಶತ್ರು ಇಂದ್ರ ಅಂತ ದೊಡ್ಡ ವ್ಯಕ್ತಿಗೆ ಇದು ಶತ್ರು ಆಯ್ತು. ಅಹಂಕಾರ, ಅವರ ಒಂದು ಸ್ಥಾನ, ಅವರ ಒಂದು ಪದವಿ ನೋಡಿ, ಅಂತ ದೊಡ್ಡ ವ್ಯಕ್ತಿಗೆ ಇದಾದಾಗ ಅವರ ಮುಂದೆ ನಾವು ಇರುವೇನೂ ಅಲ್ಲ ನಾವು, ಇಂದ್ರನಿಗೆ. ಸೊ ಇದು ನಮ್ಗೆ ಎಚ್ಚರಿಕೆ, ನಮ್ಗೆ ಇದೆಲ್ಲ ನಮ್ಗೆ ಎಚ್ಚರಿಕೆ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಇಂದಿರಾ ಅವನು ಭಗವಂತ ಅಹಂಕಾರದಿಂದ ಅವನು ಭಗವಂತ ಎದುರಿಗಿದ್ರು ಸಹ ಅವನು ಭಗವಂತನ ಅರಿವು ಆಗ್ಲಿಲ್ಲ ಅವನಿಗೆ. ಓಕೆ, ಸೊ ನಮಗೆ ಅದೇ ಅಹಂಕಾರ ಇದ್ದಾಗ ಭಗವಂತನೇ ಇದ್ರು ಕೂಡ ನೋಡಿ ಅವ್ರಿಗೆ ಅವರು ಸಾಮಾನ್ಯ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಹೌದು ನೋಡಿ, ಎಷ್ಟು ಇದು ಅಂದ್ರೆ ಕರೆಕ್ಟ್. ಅದೇ ಸರ್. ಹರೇ ಕೃಷ್ಣ ಪ್ರಭು. ಗೋವರ್ಧನ್ ಗಿರಿ ಭಗವಂತ ಗೋವರ್ಧನ್ ಗಿರಿ ಅಡಿಯಿಂದ ಎಲ್ರಿಗೂ ಹೆಂಗೆ ರಜಭೂಮಿ ಜನಗಳಿಗೆಲ್ಲ ಎಷ್ಟು ಇದು ಅಲ್ಲಿ ಅವ್ರ ನೆರಳಲ್ಲಿರೋ ತರ ಅವ್ರ ಸಹವಾಸದಲ್ಲಿ ಅವ್ರ ಜೊತೆಲಿ ಇರೋಂತ ಅವಕಾಶ ಭಗವಂತ ಮಾಡ್ಕೊಟ್ಟಿದ್ರಲ್ಲ ಪ್ರಭು. ಅದೇ ತರ ನಮ್ಗೂನು ಭಗವಂತನ ಚರಣ ಕಮಲದಲ್ಲಿ ಇರುವಂತ ಅವಕಾಶ ನಮಗೂ ಸಿಗ್ಬೇಕು ಪ್ರಭು, ಅಲ್ವಾ ಪ್ರಭು? ಹರೇ ಕೃಷ್ಣ ಪ್ರಭು. ಹೌದು ಹೌದು ಹೌದು. ಭಗವಂತನು ಹೇಗೆ ನೀವ್ ಹೇಳಿದಾಗೆ ಭಗವಂತ ರಕ್ಷಣೆ ಕೊಟ್ಟಿದ್ದು, ವಿಶೇಷ ರಕ್ಷಣೆ. ಭಕ್ತರೇ ಕೃಷ್ಣನು ವಿಶೇಷ ರಕ್ಷಣೆ ಕೊಟ್ಟ, ಸೊ ವಿಶೇಷ ರಕ್ಷಣೆ. ಸೊ ಹಾಗೆ ನಾವು ಕೂಡ ಯಾಚಿಸ್ಬೇಕು ಆ ರೀತಿಯಾಗಿ ಅವನು ವಿಶೇಷವಾದ ರಕ್ಷಣೆ, ಅವನ ಪಾದಗಳಲ್ಲಿ ನಮ್ಗೆ ರಕ್ಷಣೆ ಕೊಡ್ಲಿ ಭಗವಂತನು. ಹರಿಕೃಷ್ಣ ಪ್ರಭುಜಿ. ಪರಮ ಆಶ್ರಯ, ಎಲ್ಲರ ಆಶ್ರಯ ತಾಣ ಭಗವಂತ ಅಂತ ಇಲ್ಲಿ ಪ್ರೂವ್ ಆಗ್ಬಿಟ್ಟಿದೆ. ಎಲ್ಲರೂ ಅಂದ್ರೆ ಗೋವುಗಳು, ಮನುಷ್ಯರು, ವೃಂದಾವನ ವಾಸಿಗಳು ಎಲ್ಲರಿಗೂ ಅವನು ರಕ್ಷಣೆ ಕೊಟ್ಟಿದ್ದಾನೆ. ಅಂದ್ರೆ ಅವನ ಆಶ್ರಯ ತಾಣ ಭಗವಂತನೇ ನಾವು ಆಶ್ರಯಿಸ್ಬೇಕು, ಅವನ ಪಾದಾರವಿಂದವನ್ನ ನಾವು ಆಶ್ರಯಿಸ್ಬೇಕು. ಮತ್ತೆ ಇಲ್ಲಿ ಗೊತ್ತಾಗಿದೆ ಪ್ರಭುಜಿ. ಸೊ ರಜವಾಸಿಗಳು ತೋರ್ಸ್ಕೊಟ್ಟಿದ್ದಾರೆ ನಮ್ಗೆ ಶುದ್ಧ ಭಕ್ತಿ ಪ್ರಕ್ರಿಯೆ. ಯಾರಾದ್ರೂ ಈ ತರ ದ್ವೇಷಿಸ್ಕೊಂಡ್ರು, ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ, ನೀವು ಭಕ್ತಿ ಮಾಡ್ತಾ ಇದ್ದೀರಾ, ಅಕಸ್ಮಾತ್ ಅಂತ ಸಾಮಾನ್ಯವಾಗಿ ಆಗೋದಿಲ್ಲ, ದೇವತೆಗಳು ನಮ್ಮಲ್ಲಿ ಕೋಪಿಸ್ಕೊಳ್ಳೋದಿಲ್ಲ, ಅವ್ರು ನಮ್ಗೆ ಇನ್ನು ಆಶೀರ್ವದಿಸ್ತಾರೆ. ಆದರೆ ಅವರು ಕೂಡ ಕೋಪಿಸ್ಕೊಂಡ್ರು ಕೂಡ ತೊಂದರೆ ಇಲ್ಲ, ಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿ ನಿಮ್ಮ ರಕ್ಷಣೆ ಮಾಡ್ತಾನೆ ಅಂತ ಕೂಡ ಶಿವಪ್ರಭುಪಾದ. ಸೊ ಕೃಷ್ಣನ ವ್ಯಕ್ತಿತ್ವ ಹಾಗೆ. ಸೊ ನಾವು ಕೃಷ್ಣನಿಗೆ ನಾವು ನಿಷ್ಠಾವಂತರಾಗಿ ನಾವು ನಮ್ಮ ಕಡೆಯಿಂದ ನಾವು ಶುದ್ಧ ಭಕ್ತರಾಗೋ ಪ್ರಯತ್ನ ಮಾಡ್ತೀವಿ. ಸೊ ಕೃಷ್ಣನ ಕಡೆಯಿಂದ ರೆಡಿ, ಅವನ ಕಡೆಯಿಂದ ಯಾವಾಗಲೂ ರೆಡಿ, ಅವನ ನಮ್ಮ ರಕ್ಷಣೆ ಕೊಡಕ್ಕೆ ಅವನ ಕಡೆಯಿಂದ ರೆಡಿ, ನಮ್ಮ ಕಡೆಯಿಂದ ನಾವು ಮಾಡ್ಬೇಕಷ್ಟೆ. ಮತ್ತೆ ಇನ್ನೇನು ಈ ವಿಷಯ ಬಿಟ್ಟು ಇನ್ನೇನು ಬೇರೆ ಏನೇ ಕಲ್ತ್ವಿ ನಾವು ಇದರಿಂದ? ಪ್ರಭುಜಿ ಹರೇ ಕೃಷ್ಣ. ಭಗವಂತನಿಗೂ ನಮಗೂ ಯಾವತ್ತು ಸಮಾನ, ನಾವು ಭಗವಂತನ ಸಮಾನ ಅಂತ ನಾವು ಎಂದೂ ತಿಳ್ಕೊಬಾರ್ದು. ಯಾಕಂದ್ರೆ ಭಗವಂತ ಎಡಗೈಯಲ್ಲಿ ಕಿರು ಬೆರಳಲ್ಲಿ ಅದಷ್ಟು ದೊಡ್ಡ ಗೋವರ್ಧನ ಇದನ್ನ ಎತ್ತಿದ್ದಾರೆ. ಸೊ ಅವ್ರು ಮಾಡೋದೆಲ್ಲ ಕಾರ್ಯಗಳು ಅತಿ ಮಾನುಷ. ಸೊ ಇದರಿಂದ ಕೂಡ ನಾವು ಯಾರು ದೇವರು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಹೇಳಿದ್ದು ಅತಿ ಮಾನುಷ ಚಟುವಟಿಕೆ. ಈ ನಿರೂಪಣೆ ಏನು, ಇದು ನಾವು ಇನ್ಯಾರೋ ವ್ಯಕ್ತಿ, ನಾನು ದೇವರು, ನಾವು ಅದನ್ನ ಸ್ವೀಕರಿಸಬಾರ್ದು. ಇಲ್ಲ ದೇವತೆಗಳೇ ಆಗ್ಬೋದು, ಅವರು ಕೂಡ ನಾವು ಸ್ವೀಕರಿಸೋದಿಲ್ಲ. ಯಾಕಂದ್ರೆ ಕೃಷ್ಣನ ವ್ಯಕ್ತಿತ್ವ, ಅವನ ಅತಿಮಾನುಷ ಚಟುವಟಿಕೆ, ಅದು ಯಾರು ಕೂಡ ಸಮ ಇಲ್ಲ, ಯಾರು ಅವನ ಮೇಲಿಲ್ಲ. ನತ್ತತ್ ಸಮಶ್ಚ ಅಭ್ಯಧಿಕ ಸದೃಶ. ಅದು ಕೂಡ ನಮಗೆ ಕಲಿಬಹುದು ಈ ಒಂದು ಚಟುವಟಿಕೆಯಿಂದ. ಧನ್ಯವಾದ.
ಹರೇ ಕೃಷ್ಣ ಪ್ರಭುಜಿ. ಅದಕ್ಕೆ ಶೀಲ ಪ್ರಭುಪಾದ್ರು ಹೇಳ್ತಾ ಇದ್ರಲ್ಲ, ಮಾಯಾವಾದಿಗಳನ್ನ ಹೇಳಿದ್ರೆ ಅವರಿಗೆ ಹೋಗಿ ಗೋವರ್ಧನ ಬೆಟ್ಟ ಎತ್ತಲಿಕ್ಕಾಗತ್ತಾ ಅಂತ ತೋರಿಸ್ಲಿ ಅವರು ದೇವರಾದರೆ ಅಂತ ಹಾ ಹೌದು ಹೇಳಿದ್ರಲ್ವಾ ಹೌದು ಪ್ರಭುಜಿ. ಹ್ಮ್. ಹೇಳ್ತಾ ಇದ್ರು, ದೇವರಾದ್ರೆ ಹೋಗ್ಲಿ ಬರ್ಲಿ ನನ್ನ ಜೊತೆ ಗೋವರ್ಧನ ಬೆಟ್ಟ ಎತ್ತಿ ತೋರಿಸ್ಲಿ ಅಂತ. ಹಾ, ಹೌದು. ಯಾಕಂದ್ರೆ ಅವರ ತತ್ವದಲ್ಲಿ ಎಲ್ಲರೂ ಒಂದೇ. ಈಗ ನಾವು ದೇವ್ರೆ, ನೀವು ದೇವ್ರೆ, ನಾವು ದೇವ್ರೆ, ಎಲ್ಲರೂ ದೇವ್ರೆ. ಈಗ ನಾವು ಅಜ್ಞಾನದಲ್ಲಿ ನಾವು ದೇವರಲ್ಲ ಅನ್ಕೊಂಡಿದೀವಿ. ನಾವು ಮುಕ್ತಿ ಪಡೆದ ತಕ್ಷಣವೇ ಅಹಂ ಬ್ರಹ್ಮಾಸ್ಮಿ, ನಾನು ದೇವರು. ಇಲ್ಲ ಇಲ್ಲ. ಸೊ ಈ ತರ ಕೃಷ್ಣ ಚಟುವಟಿಕೆ ಎಲ್ಲಿ ಮಾಡಕ್ಕಾಗತ್ತೆ? ಸೊ ನಾವು ದೇವರಲ್ಲ. ಭಗವಂತನ ಶಕ್ತಿ ಅಚಿಂತ್ಯವಾದದ್ದು, ಯಾರು ಕೂಡ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಗೆ ಅಷ್ಟು ಅಚಿಂತ್ಯ ಶಕ್ತಿ ಆ ಭಗವಂತನದಂತ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಹೇಗೆ ಗೋವರ್ಧನಗಿರಿಯನ್ನು ಕಿರುಬೆರಳಲ್ಲಿ ಯಾರು ಕೂಡ ನಾವು ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೆಟ್ಟವನ್ನು ಒಂಚೂರು ಒಂದು ಕಲ್ಲನ್ನು ಎತ್ತಿ ಹಿಡಿದು ನಮ್ಗೆ ನೀವು ಒಂದು 10 ನಿಮಿಷ ಇಟ್ಕೊಳಕ್ ಆಗಲ್ಲ ಅಂತ ಭಗವಂತ ಆತನ ಅಂತ ಪ್ರಭು. ಆಮೇಲೆ ಗೋಪೂಜೆ ಕೂಡ ನಾವು ಅದ್ರ ಮಹತ್ವ ಕೂಡ ಇದರಲ್ಲಿ ಕೃಷ್ಣ ತೋರಿಸಿದ ನಮ್ಗೆ. ಗೋಪೂಜೆ, ಸೊ ಕೃಷ್ಣನೇ ಸ್ವತಃ ಈ ಗೋಪೂಜೆಯನ್ನು ಆಚರಿಸಿದ್ದು. ಸೊ ಒಂದು ಕ್ರಮ, ಗೋಪೂಜೆ, ಗೋವರ್ಧನ ಪೂಜೆ, ಸೊ ಎರಡು ಕೂಡ ಒಟ್ಟಿಗೆ ನಡೆಯುತ್ತಿದ್ದು. ಸೊ ಹಾಗೆ ಅದರ ಒಂದು ಮಹತ್ವ ಕೂಡ ನಾವು ಕೃಷ್ಣನೇ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಕೃಷ್ಣನು ಅದನ್ನ ನಮಗೆ ಅದರ ಪ್ರಾಮುಖ್ಯತೆ, ಅದರ ಒಂದು ರಕ್ಷಣೆ, ಗೋರಕ್ಷ ಇದು ಕೂಡ ಪ್ರಭುಪಾದರು ಹೇಳ್ತಾರೆ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನ ಒಂದು ಚಟುವಟಿಕೆ ಇದು ಕೂಡ ಅಂತ ಹೇಳ್ತಾರೆ. ಸೊ ನಮಗೆ ಯಾವಾಗ ಸಾಧ್ಯ ಆಗುತ್ತೆ, ಎಲ್ಲೆಲ್ಲಿ ಅದರ ಒಂದು ಅವಕಾಶ ಇರುತ್ತೆ, ಅದು ಕೂಡ ನಾವು ಮಾಡ್ಬೇಕು ನಾವು. ಸೊ ಅದು ಕೂಡ ನಾವು ಒಂದು ಕಲಿಬಹುದು, ಈ ಒಂದು ಚಟುವಟಿಕೆ ಗೋಪೂಜೆ, ಗೋರಕ್ಷಣೆ ಕೃಷ್ಣನ ಅವರು ಕೂಡ ರಕ್ಷಿಸಿದ್ರು. ಎಲ್ಲ ಗೋಪಾಲಕರನ್ನು ರಕ್ಷಿಸಿದ್ರು, ಗೋವುಗಳನ್ನು ರಕ್ಷಿಸಿದ್ರು ಕೃಷ್ಣನು. ನಂತರ ಇಂದ್ರನು ಕೂಡ ಅವನು ಏಕಾಂತವಾಗಿ ಬರೋದಕ್ಕೆ ಅವ್ರಿಗೆ ಇದಾಗುತ್ತೆ. ಕೃಷ್ಣ ಹತ್ರ ಹೇಗೆ ಹೋಗೋದು, ಹೇಗೆ ನಾವು ಕೃಷ್ಣನಿಂದ ಕ್ಷಮೆ ಕೇಳೋದು ಹೇಳ್ತಾರೆ. ಅವರು ಸುರಭಿ ಗೋವನ್ನು ಕರ್ಕೊಂಡು ಬರ್ತಾರೆ. ಇದು ದೇವತಾ ಲೋಕದಲ್ಲಿರೋ ಸುರಭಿನ, ಇಲ್ಲಂದ್ರೆ ವೈಕುಂಠ ಲೋಕದಿಂದಾನೇ ಅವರೊಟ್ಟಿಗೆ ಬರೋದು ಇಂದ್ರ ಕೃಷ್ಣನನ್ನು ಮತ್ತೆ ಸಾಂತ್ವತ ಮಾಡ್ಲಿಕ್ಕೆ. ಸೊ ಅವ್ರು ಕರ್ಕೊಂಡು ಬರ್ತಾರೆ ಕೃಷ್ಣನ. ಸೊ ಹಾಗೆ ಗೋಲೋಕದಲ್ಲಿ ಕೃಷ್ಣನ ಧಾಮ ಇದೆ, ಅಲ್ಲಿ ದಿವ್ಯ ಇವರು ಇದ್ದಾರೆ, ಗೋಮಾತೆಗಳು, ಅವರೆಲ್ಲರೂ ಮುಕ್ತ ಪುರುಷರು. ಹಾಗೆ ಅವರ ಪ್ರತಿನಿಧಿಯಾಗೋ ಇಲ್ಲ ಅವರ ಒಂದು ಇದರಲ್ಲಿ ವಂಶ ಆ ರೀತಿಯಲ್ಲಾಗಿ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಕೂಡ ತುಂಬಾ ಸತ್ವಗುಣದ ಇರೋ ಜೀವಿಗಳಿಗೆ ಆ ಒಂದು ಜನ್ಮ ಸಿಗೋದು. ಸೊ ಭಗವಂತನ ಒಂದು ಇದರಿಂದ, ಆ ವ್ಯವಸ್ಥೆಯಿಂದ ನಾವು ಅವರಿಂದ ಪಡೆಯುವ ಹಾಲು, ಬೇರೆ ಪದಾರ್ಥಗಳು, ಎಲ್ಲದರಿಂದ ಅದರ ಸೇವನೆಯಿಂದ ನಮ್ಮ ಮೆದುಳು ಎಷ್ಟು ಬೆಳವಣಿಗೆ ಆಗುತ್ತೆ, ನಮ್ಗೆ ಆಧ್ಯಾತ್ಮಿಕ ವಿಷಯಗಳು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದು ತುಂಬಾ ಮುಖ್ಯ. ಗೋಮಾತೆಯ ರಕ್ಷಣೆ ಮುಖ್ಯ. ಆ ಹಾಲನ್ನು ನಾವು ಸ್ವೀಕರಿಸಿ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ, ಸೊ ಮತ್ತೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹಳ ಮುಖ್ಯ. ಸೊ ಇದು ಕೂಡ ಕೃಷ್ಣ ಇದೆ ಮಾಡಿದ್ದು ಅಂದ್ರೆ ನಾವು ನೋಡ್ಬೋದು. ಮತ್ತೆ ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಂದ್ರ ಅವನು ಅಂದ್ರೆ ದೇವತೆಗಳಾದ್ರೂ ಕೂಡ ಭಗವಂತನನ್ನ ಅರಿತುಕೊಳ್ಳಕ್ ಸಾಧ್ಯ ಇಲ್ಲ. ನಮೇ ವಿದುಹು ಸುರಗಣಾಹ ನಮ ಹರ್ಷಯ ಅಂತ ಹೇಳಿದಾಗೆ, ಇಲ್ಲಿ ಇಂದ್ರ ದೇವತೆ ಆದ್ರೂ ಕೂಡ ಭಗವಂತನನ್ನ ಅರಿತುಕೊಳ್ಳಿಕ್ಕೆ ಆಗ್ಲಿಲ್ಲ ಅವನಿಗೆ. ಭಗವಂತನ ರೂಪ ಒಂದು ದೊಡ್ಡ ವ್ಯಕ್ತಿಗಳು ಕೃಷ್ಣನು ಅರ್ಥ ಮಾಡ್ಕೊಂಡಿದೀನಿ ಅಂತ ಆಗೋದಿಲ್ಲ. ಕೃಷ್ಣ ಕೃಪೆಯಿಂದ ಏನಾದ್ರು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲ ಕೃಷ್ಣ ಕೃಪೆಯಿಂದ ನಾವೇನಾದ್ರು ಈ ತರ ಅಹಂಕಾರ ಆದ್ರೆ ಅದು ಕೂಡ ಕಳ್ಕೊಂಡ್ಬಿಡ್ಬಹುದು. ಹೌದು ಹೌದು. ಹರೇ ಕೃಷ್ಣ. ಆಮೇಲೆ ಗೋವರ್ಧನ ಪೂಜೆ, ಗೋವರ್ಧನ ನಾವು ಪೂಜಿಸ್ಬೇಕು ಅಂತ ಕೂಡ ಕೃಷ್ಣ ನಮ್ಗೆ ಪಾಠದಲ್ಲಿ ಹೇಳೋದು. ಗೋವರ್ಧನ ಅಟ್ಲೀಸ್ಟ್ ನಾವು ಮಾಡ್ಬೇಕು, ಗೋವರ್ಧನ ಪೂಜೆ ಮಾಡ್ಬೇಕು, ಗೋವರ್ಧನ ಬೆಟ್ಟದ ಪೂಜೆ ಮಾಡ್ಬೇಕು ನಾವು. ಮತ್ತೆ ಗೋವರ್ಧನನ ನಾವು ಶಿಲೆಯನ್ನು ನಾವು ತೆಗೆದುಕೊಂಡು ಬಂದು ನಾವು ಆರಾಧಿಸಬಹುದು ಅಂತ ಕೂಡ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಾವು ಲಾಭವನ್ನು ಪಡಿಬಹುದು. ಸುಲಭವಾಗಿ ಕೃಷ್ಣನ ಆಚರಿಸುವ ರೀತಿ. ತುಂಬಾ ನಾವು ಮೂರ್ತಿ ಅಂದ್ರೆ ಅದರ ಶೃಂಗಾರ ಅದು ಇದೆಲ್ಲ ತುಂಬಾ ಆಗುತ್ತೆ. ಗೋವರ್ಧನ ಶಿಲೆ ಭಗವಂತನೇ ಸಾಲಿಗ್ರಾಮ ಶಿಲೆ ಇರೋ ತರ ಗಿರಿರಾಜ್. ಸೊ ಅವರ ಇಟ್ಟು ಭಕ್ತರು ಅವರೊಂದನ್ನ ನಾಮ ತಿಲಕ ಇಡ್ತಾರೆ, ಮತ್ತೆ ಅವ್ರ ಕಣ್ಣುಗಳಿರುತ್ತದೆ, ಮತ್ತೆ ಅವ್ರಿಗೆ ಒಂದು ತುಳಸಿನೋ ಇಲ್ಲಾಂದ್ರೆ ಇನ್ನೊಂದು ಇದಾಕಿ ಅವ್ರ ಚಂದನ ಹಾಕಿ ಸೊ ಅವರ ಆರಾಧನೆ ಮಾಡ್ತಾರೆ. ಸೊ ನಾವು ಮಾಡ್ಬೋದು ಇದನ್ನ. ಸೊ ಕೃಷ್ಣ ಇದೆ. ಚೆನ್ನಾಗಿತ್ತು ಪ್ರಭುಜಿ, ನೆನ್ನೆ ಚೆನ್ನಾಗಿ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಅದು ಬೆಟ್ಟವನ್ನ ಚೆನ್ನಾಗಿ ಮಾಡಿದ್ರು.
ಮಾಡಿದ್ರು. ಅದು ಲಾಸ್ಟ್ ಮೊಮೆಂಟ್ ಒಂದ್ ರೀತಿಯಲ್ಲಿ ಭಕ್ತ ಮಾತಾಜಿಗಳೆಲ್ಲ ಸೇರಿ ಮಾಡಿದ್ರು. ಇನ್ನ ಚೆನ್ನಾಗಿ ನೆಕ್ಸ್ಟ್ ಇಯರ್ ಈಗಲೇ ಪ್ಲಾನ್ ಮಾಡಿದ್ರು. ಇದು ಮಾಡಿಲ್ಲ ನಾವು, ಈಗ ಮಾಡ್ಬೇಕು ಅಂತ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ದೊಡ್ಡದಾಗಿ ಮಾಡ್ತಾರೆ ಎಲ್ಲರೂ. ಇನ್ನು ಕೃಷ್ಣ ಅಂದ್ರೆ ಪ್ರಜ್ಞೆ ವರ್ಷ ಭಗವಂತನಿಗೆ ವರ್ಷ ಕೊಡುವಂತ ನಾವು ಹೆಚ್ಚು ಹೆಚ್ಚು ಇನ್ನ ಭಗವಂತನಿಗೆ ಸಂತೃಪ್ತಿ ಆಗೋ ರೀತಿಯಲ್ಲಿ, ಆಚಾರ್ಯರಿಗೆ ಸಂತೃಪ್ತಿ ಆಗೋ ರೀತಿಯಲ್ಲಿ ನಾವು ಮಾಡಬೇಕು. ಅದು ತುಂಬಾ ಜನ ಭಕ್ತರು ಬಂದರು, ಭಾಗವಹಿಸಿದ್ರು. ಅದು ಮಧ್ಯಾಹ್ನನೇ ಕಾರ್ಯಕ್ರಮ ಅದಕ್ಕೆ ಆಗಿದ್ದಕ್ಕೆ ಮಳೆ ಇರಲಿಲ್ಲ. ಸೊ ಹಾಗಾಗಿ ತುಂಬಾ ಜನ ಸಂಜೆ ಹೊತ್ತು ಅವರ ಅಲ್ಲಿ ಕಾರ್ಯಕ್ರಮ ಆದ್ರೂ ಕೂಡ ಜನರು ಬಂದು 100 ಜನ ಭಕ್ತರು ಬಂದ್ರು. ಅಷ್ಟು ಜೋರ್ ಮಳೆಯಲ್ಲೂ ಕೂಡ ಇಲ್ಲಿಂದ ಹೋಗಿ ರಾತ್ರಿ 12 ಗಂಟೆ ಆಯ್ತು ವಾಪಸ್ ಬರುವಾಗ ಎಲ್ಲ. ಆಮೇಲೆ ಆದ್ರೂ ಅಷ್ಟೆಲ್ಲಾರು ಒಂಥರ ಇದ್ದಿದ್ರು ಅಲ್ಲಿ ಆ ಪ್ರಸಾದ ಅವರು, ನಾವು ಇಲ್ಲಿ ಮಾಡ್ಲಿಲ್ಲ ಗೋವರ್ಧನ್ಗೆ ಆ ರೀತಿಯ ಒಂದು ಅರ್ಪಣೆಗಳು, ಅವ್ರು ಮಾಡಿದ ಅರ್ಪಣೆಗಳು ನೋಡಿ ಎಲ್ಲರಿಗೂ ಕೂಡ ತೃಪ್ತಿ ಆಗೋಯ್ತು. ಭೋಕ್ತಾರಂ ಯಜ್ಞ ತಪಸಾವನ್ನು, ಹಂಗೆ ಎಲ್ಲವೂ ಭಗವಂತನಿಂದ ಬಂದಿರೋದು. ಸೊ ಹಾಗಾಗಿ ಎಲ್ಲವನ್ನು ಭಗವಂತನಿಗೆ ಅರ್ಪಿಸ್ಬೇಕು. ಮಾಡ್ಬೇಕು ನೋಡಿ. ಅದನ್ನು ಸಹ ನಾವು ಕಲಿಬಹುದಲ್ವಾ ಪ್ರಭುಜಿ? ಹೌದು ಹೌದು, ಅದೇ ಅವನೇ ಹೋಗ್ತೀನಿ ನೋಡಿ. ಆ ಗೋವರ್ಧನ ಇದ್ರಲ್ಲಿ ಕೃಷ್ಣನ ಹೇಳಿದ್ರು ಈ ತರ ಮಾಡಿ ಎಲ್ಲ ಅರ್ಪಣೆ ತಯಾರಿ ಮಾಡಿ ನೈವೇದ್ಯ ಎಲ್ಲವೂ ಕೂಡ ವಿಜೃಂಭಣೆಯಿಂದ ಅದನ್ನ ಭಗವಂತನೇ ಖುದ್ದಾಗಿ ಮಾಡಿಸಿದ್ರು. ಎಲ್ಲವೂ ಅರ್ಪಣೆ ಮಾಡಿ ಈ ತರ ಆಚರಣೆ. ಹೌದು ಹೌದು ಮಾಡಿ. ಧನ್ಯವಾದ. ಕೃಷ್ಣನ ಪರಮ ಭೋಕ್ತ. ಸೊ ಅವನಿಗೆ ನಾವು ಯಾರ್ಯಾರು ಅತಿಥಿಗಳು ಬಂದಾಗ ಇವ್ರು ಬಂದಾಗ ನಾವು ಮಾಡ್ತೇವೆ. ನಾವು ಈ ತರ ಎಲ್ಲ ಫಸ್ಟ್ ಕ್ಲಾಸ್ ಅರೇಂಜ್ಮೆಂಟ್ ಇರಬೇಕು, ಫಸ್ಟ್ ಕ್ಲಾಸ್ ಊಟದ ತಯಾರಿ ಇರಬೇಕು. ಇಲ್ಲಾಂದ್ರೆ ನಮ್ಮ ಮಕ್ಕಳು ಇನ್ನೊಂದು ಮದುವೆ ಆದಾಗೋ ಇನ್ನೊಂದು ಮಾಡಿದಾಗ ನಾವು ಆ ರೀತಿ ಮಾಡ್ತೇವೆ. ಅದಕ್ಕಿಂತ ದೊಡ್ಡದಾಗಿ ಕೃಷ್ಣನ ಜನ್ಮಾಷ್ಟಮಿ ನಡೆದಾಗ್ಲೋ, ಈ ತರ ಗೋವರ್ಧನ ಪೂಜೆ ನಡೆದಾಗೋ, ಇಲ್ಲ ಕೃಷ್ಣ ಪ್ರಜ್ಞೆ ಅದು ಪ್ರಚಾರ ಮಾಡುವಾಗ ನಾವು ಮಾಡಬೇಕು. ಅವನು ಪರಮ ಭೋಕ್ತ. ನಾವು ಬೇರೆಯವರು ಓಕೆ, ಅವರು ಆ ಪ್ರಸಾದವನ್ನೇ ಅವ್ರಿಗೆ ಕೊಡೋಣ ನಾವು. ಅದು ಮುಖ್ಯ ದಿವಸಗಳು ನಾವು. ಹೌದು ಮತ್ತೆ. ಧನ್ಯವಾದ. ಕೃಷ್ಣನೇ ಪರಮ ಭೋಕ್ತ. ಪ್ರಭುಜಿ ಹರೇ ಕೃಷ್ಣ. ಒಂದು ಕ್ಲಾಸಲ್ಲಿ ಕೇಳಿದ್ದೆ ಪ್ರಭುಜಿ ನಾನು, ಈ ಗೋವರ್ಧನ ಭಗವಂತ ಅದನ್ನು ಎತ್ತಿದಾಗ ಎಲ್ಲರೂ ಪೂರ್ತಿ ಬ್ರಜವಾಸಿಗಳು ಅದ್ರ ತಳಗಡೆ ಇರ್ತಾರೆ ಅಲ್ಲ, ಹಸು ಕರು ಪ್ರತಿಯೊಬ್ಬರು ಅವ್ರವ್ರ ಭಾವದಲ್ಲಿ ಭಗವಂತನಿಗೆ ಸೇವೆ ಮಾಡಿದ್ರು. 7 ದಿವಸ 7 ಹಗಲು 7 ರಾತ್ರಿ ಅಂತ ಆ ಪ್ರಭುಜಿ ಹೇಳಿದ್ದು ನೆನಪಾಯ್ತು ಪ್ರಭುಜಿ ಈಗ. ನೋಡಿ 7 ದಿವಸಗಳು ನಮಗೆ 7 ದಿವಸಗಳು ಹೇಗೆ ಕಳೆದ್ರು. 7 ದಿವಸ ಕೃಷ್ಣನ ಇದರಲ್ಲಿ ಸಂಘದಲ್ಲಿ ಅವರು ಎಲ್ಲ ಶುದ್ಧ ಭಕ್ತರು. ಸೊ ಅವರು ಹೇಳ್ತಾರೆ, ಇವರೆಲ್ಲ ಯಾರು ನಂದ ಮಹಾರಾಜರೆಲ್ಲರೂ ಕೂಡ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಅವರು ಅಲ್ಲೆಲ್ಲ ಕಟ್ಟಿಗೆ ಎಲ್ಲ ತೆಗೆದಿಟ್ಕೊಂಡದ್ದು. ಯಶೋದಮಾಯಿ ಕೂಡ ಅನ್ಕೊಳ್ತಾರೆ, ಇದು ಕೃಷ್ಣನು ಎತ್ತದ್ದಲ್ಲ, ನನ್ನ ಮಗು ಎಲ್ಲಿ ಎತ್ತಕ್ಕಾಗುತ್ತೆ. ಅವ್ರಿಗೆ ಭಯ. ನಂದ ಮಹಾರಾಜ ಮತ್ತೆ ಎಲ್ಲ ಬೇರೆ ಅವರೆಲ್ಲರೂ ಕೂಡ ಎತ್ತದ್ದು, ಅವರೆಲ್ಲರೂ ಕಟ್ಟಿಗೆ ಇಟ್ಟು ಅವ್ರಂತ ಯಶೋದಮಾಯಿಯ ಭಾವನೆ. ಸೊ ಹೀಗೆ ಅವರವರ ಶುದ್ಧ ಭಕ್ತಿ, ಅವರವರ ಇದರಲ್ಲಿ ಕೃಷ್ಣ ನೋಡ್ತಾ ಎಲ್ಲರೂ ಕೃಷ್ಣ ದಿವ್ಯ ರೂಪವನ್ನು ನೋಡ್ತಾ 7 ದಿವಸಗಳು. ಆಮೇಲೆ ಪ್ರಭುಜಿ ಎಲ್ಲರೂ ಸಹ ಕೃಷ್ಣ ಆ ಒಂದು ಬೆಟ್ಟವನ್ನ ಎತ್ತದಾಗ ಗೋಪಿಕೆಯರು ಗೋಪ ಬಾಲಕರು ಯಾರಿಗೂ ವಿರಹ ವೇದನೆ ಇರೋದಿಲ್ಲ. ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ಕೃಷ್ಣ ಅಲ್ಲೇ ಇರ್ತಾನಲ್ಲ. ಈಗ ಗೋಪಿಕೆಯರಿಗೆ ಕೆಲವು ಸಲ ಕೃಷ್ಣ ಇಲ್ಲ, ಗೋಪ ಬಾಲಕರ ಜೊತೆ ಆಟ ಆಡ್ತಾ ಇದ್ದಾನೆ ಅನ್ನೋದು, ಯಶೋದಾ ಮಾತೆ ಜೊತೆ ಇದ್ದಾನೆ ಅನ್ನೋದು. ಆದ್ರೆ ಆ ಸಮಯದಲ್ಲಿ ಕೃಷ್ಣ ಎಲ್ಲಾ ಸಮಯದಲ್ಲೂ ಅವ್ರ ಜೊತೆ ಇರ್ತಾನೆ. 24x7 ಪ್ರಭುಜಿ ಎಲ್ಲರಿಗೂ ಖುಷಿ ಆ ಸಮಯ ನೋಡಿ. ಇಲ್ಲಾಂದ್ರೆ ಅವರು ಬೆಳಿಗ್ಗೆ ಹೋಗಿದ ತಕ್ಷಣ ಕೃಷ್ಣ ಗೋಪಿಕೆಯರಿಗೆ ಬೇಸರ, ಕೃಷ್ಣ ಯಾವಾಗ ಬರ್ತಾನೆ, ಅಲ್ಲಿ ಕಾಡಲ್ಲಿ ಎಲ್ಲಿ ಆಗ ಕಲ್ಲು ಮುಳ್ಳುಗಳು ಅವರ ಪಾದಗಳಿಗೆ ಇದಾಗ್ತಾ ಇದೆ ಅಂತ ಅವ್ರಿಗೆ ನೋವಂತೆ. ಅವ್ರಿಗೆ ಸೊ ಇದು 7 ದಿವಸ ಅವ್ರಿಗೆ ನೋವಿಲ್ಲ. ಧನ್ಯವಾದ. ಹರೇ ಕೃಷ್ಣ. ಸೊ ಕೃಷ್ಣ ಲೀಲೆಗಳು ಅದ್ರ ಎಷ್ಟು ನಾವು ಯೋಚನೆ ಮಾಡೋದು ಇನ್ನ ಎಷ್ಟೋ ಇರುತ್ತೆ. ಈಗ ನಾವು ಬದ್ಧ ಜೀವಿಗಳು ನಮಗೆ ಎಷ್ಟು ಯೋಚನೆಗಳಿದೆ. ಮುಕ್ತ ಆಚಾರ್ಯರು ಅವ್ರಿಗೆ ಎಷ್ಟು ಇದು ಬರ್ಬೋದು, ಇನ್ನ ಅವ್ರಿಗೆ ಎಷ್ಟು ದೃಷ್ಟಿಕೋನದಲ್ಲಿ ಅವ್ರು ನೋಡ್ತಾರೆ. ಈಗ ಎವರ್ ಎಕ್ಸ್ಪ್ಯಾಂಡಿಂಗ್ ಕೃಷ್ಣ ಲೀಲೆಗಳು, ಕೃಷ್ಣ ಚಟುವಟಿಕೆಗಳು. ಭಗವಂತನೇ ಕೊಟ್ಬಿಡ್ತಾನಲ್ವಾ ಪ್ರಭುಜಿ ಈ ಒಂದು ಬುದ್ಧಿಯನ್ನ, ಈ ಒಂದು ಪರಮಾತ್ಮನಾಗಿ ನೋಡಿ. ನಿಮ್ಮ ಬಾಯಲ್ಲಿ ಕೃಷ್ಣ ಒಂದು ಇದು ಕೊಡ್ತಾನೆ, ಒಂದು ದೃಷ್ಟಿಕೋನದಿಂದ, ಇನ್ನೊಬ್ಬರ ಮನಸ್ಸಿಂದ ಇನ್ನೊಂದು ಕೊಡ್ತಾನೆ ಭಗವಂತನು. ಅದಕ್ಕೆ ಕೃಷ್ಣ ವಿಚಾರ ನಾವು ಡಿಸ್ಕಸ್ ಮಾಡಿದಾಗ ಎಷ್ಟೆಷ್ಟು ಬರುತ್ತೆ, ಎಷ್ಟೆಷ್ಟು ವಿಷಯಗಳು.
ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ನೆನ್ನೆದು ಇದನ್ನ ಹಾಕ್ತೀನಿ ನಿಂದಿದ್ರು, ಹಾಕಿ ಪ್ರಭು ನಿಮಿಷ. ವಿಡಿಯೋ ಎಲ್ಲ ಮತ್ತೆ ಪೋಸ್ಟ್ ಮಾಡ್ಬೇಕು. ಓಕೆ ಸರಿ. ಮಾಡೋಣ. ಓಕೆ, ಸೊ ನಾನು ಇವತ್ತಿಗೆ ನಿಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.